ಹರಿ ಓಂ. ಎಲ್ರಿಗೂ ನಮಸ್ಕಾರ. ಕೆನರಾ ಬ್ಯಾಂಕ್ ಪ್ರಾಯೋಜಕತ್ವದಲ್ಲಿ ಯೋಗ ಆರೋಗ್ಯ SBOSS ಮತ್ತು ನಮ್ಮ ಕುಡ್ಲ 24x7 ಕಳೆದ 18 ದಿನಗಳಿಂದ ಬೇರೆ ಬೇರೆ ಯೋಗದ ಅಭ್ಯಾಸಗಳನ್ನು ದಿನನಿತ್ಯ SBOSSನ ಶಿಕ್ಷಕರು ನಿರಂತರವಾಗಿ ನಿಮ್ಮ ಮನೆಯಲ್ಲಿ ಕುಳಿತು ಮಾಡುವ ಹಾಗೆ ತರಬೇತಿಯನ್ನು ನೀಡಿದ್ದಾರೆ. ಇವತ್ತು ಈ ದಿನದ ಅವಧಿಗೆ ನಮ್ಮ ಜೊತೆ ಶಿವಾನಂದಣ್ಣ ನಿಮಗೆ ಪ್ರಾಣಾಯಾಮದ ಪರಿಚಯ ಮತ್ತು ಅದರ ಬೌದ್ಧಿಕವನ್ನು ಈಗಾಗಲೇ ನೀಡಿದ್ದಾರೆ. ಅವರ ಜೊತೆ ಸಹ ಶಿಕ್ಷಕರಾಗಿ ಹರೀಶ್ ಅಣ್ಣ ಹಾಗೆ ಅನುಪಮಕ್ಕ ಇವರಿಬ್ಬರು ಕೂಡ ಈ ಅವಧಿಯಲ್ಲಿ ಉಪಸ್ಥಿತರಿದ್ದಾರೆ. ಈ ಮೂವರಿಗೆ ಈ ಅವಧಿಗೆ ಆತ್ಮೀಯವಾದ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾತರದಿಂದ TV ಪರದೆಯ ಮುಂದೆ ನಿಂತು ಕುಳಿತು ಕಾಯುತ್ತಿರುವಂಥ ತಾವು ಇವತ್ತು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತೀರಿ. ಜೊತೆಗೆ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸ್ವಲ್ಪ ಕಳೆದ ತರಗತಿಯಲ್ಲಿ ಮುದ್ರೆಗಳ ಬಗ್ಗೆ ವಿಚಾರವನ್ನು ಹೇಳಿದ್ದಾರೆ. ಅದರ ಅಭ್ಯಾಸ ಮತ್ತು ಆ ಮುದ್ರೆಗಳ ಜೋಡಣೆ ಇವತ್ತು ಅಭ್ಯಾಸದೊಂದಿಗೆ ತಾವೆಲ್ಲರೂ ಅನುಭವವನ್ನು ಪಡ್ಕೊಳ್ತಾ ಇದ್ದೀರಿ. ನಿಮಗೂ ಕೂಡ ಈ ಅವಧಿಗೆ ಸ್ವಾಗತವನ್ನು ಬಯಸುತ್ತಾ ನಾವು ತರಗತಿಗೆ ಸಿದ್ಧರಾಗಿದ್ದೇವೆ, ನೀವು ತರಗತಿಗೆ ಸಿದ್ಧರಾಗಿ ಎನ್ನುವಂಥ ವಿನಂತಿಯನ್ನು ಮಾಡುತ್ತಾ ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಅವಧಿಗೆ ಅಣ್ಣನಿಗೆ ವೇದಿಕೆಯನ್ನು ತೆರವು ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು. ಹರಿ ಓಂ. ಅಭ್ಯಾಸಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಅಭ್ಯಾಸವನ್ನು ಆರಂಭ ಮಾಡೋಣ. ಅನುಕೂಲಕರವಾದಂಥ ಆಸನವನ್ನು ಜೋಡಿಸ್ಕೊಳ್ಳೋಣ. ಬೆನ್ನು ಕತ್ತು ನೇರ ಮಾಡ್ಕೊಳ್ಳೋಣ. ಎರಡೂ ಕೈಗಳಲ್ಲಿ ಚಿನ್ಮುದ್ರೆಯನ್ನು ಅಳವಡಿಸ್ಕೊಳ್ಳೋಣ. ಕಣ್ಣುಗಳನ್ನು ಮೃದುವಾಗಿ ಮುಚ್ಕೊಳ್ಳೋಣ. ಸಹಜವಾದ ಉಸಿರಾಟವನ್ನು ಮಾಡೋಣ. ಹಾಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಶರೀರದ ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಕೇಳಿ ಬರ್ತಿರುವಂತಹ ಶಬ್ದಗಳತ್ತ ಕ್ರಿಯೆಗಳತ್ತ ಕೊಂಡೊಯ್ಯೋಣ. ಆದರೆ ನಮ್ಮಿಂದ ಯಾವುದೇ ಪ್ರತಿಕ್ರಿಯೆ ಬೇಡ. ಎಲ್ಲ ಕ್ರಿಯೆಗಳು ಆ ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಬಾಹ್ಯ ಪ್ರಪಂಚದಿಂದ ನಮ್ಮ ಶರೀರದ ಒಳಹೊಕ್ಕು ಶರೀರದ ಒಳಗಡೆ ನಡೀತಿರುವಂತಹ ಎಲ್ಲ ಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರೋಣ. ನಿರಂತರವಾಗಿ ನಡೀತಿರುವಂತಹ ಉಸಿರಾಟ ಪ್ರಕ್ರಿಯೆ, ಹೃದಯ ಬಡಿತ, ನಾಡಿ ಮಿಡಿತ, ಜೀರ್ಣಕ್ರಿಯೆಗಳು ಹಾಗೆ ಶರೀರದಲ್ಲಿ ನಡೀತಿರುವಂತಹ ರಕ್ತ ಸಂಚಾರ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸೋಣ. ಹಾಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು ನಾವು ಕುಳಿತಿರುವಂಥ ಸ್ಥಿತಿಯ ಕಡೆಗೆ ಕೊಂಡೊಯ್ಯೋಣ. ನಮ್ಮ ಈ ಶರೀರದ ಕೆಲ ಭಾಗ ಜಮಖಾನೆಗೆ ಸ್ಪರ್ಶ ಆಗುತ್ತಿದ್ದು ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಶರೀರದ ಭಾರವು ಭೂಮಿಯ ಕಡೆಗೆ ನಮ್ಮನ್ನು ಸೆಳೆಯುತ್ತಿರುವಂತಹ ಅನುಭವವನ್ನು ಪಡೆದುಕೊಳ್ಳೋಣ. ಹಾಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಎರಡೂ ಹುಬ್ಬುಗಳ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿಕೊಳ್ಳುತ್ತಾ ಸಂಪೂರ್ಣ ಮೌನಕ್ಕೆ ಶರಣಾಗೋಣ. ಹೊರಗಿನ ಯಾವುದೇ ಶಬ್ದಗಳು ನಮ್ಮ ಈ ಕ್ರಿಯೆಗೆ ಅಡಚಣುಂಟು ಮಾಡುವುದಿಲ್ಲ. ಆ ಗಾಢಾಂಧಕಾರ ಮೌನದ ಮಧ್ಯೆ ತೇಜೋ ಪುಂಜನಾದ ದೀಪಸ್ವರೂಪಿಯಾದ ಆ ಭಗವಂತನ ಪ್ರತಿಬಿಂಬವನ್ನು ಪ್ರಸ್ತಾಪಿಸುತ್ತಾ ಪ್ರೀತಿಯಿಂದ, ಧನ್ಯತೆಯಿಂದ, ಭಕ್ತಿಭಾವದಿಂದ, ಶರಣಾಗತಿಯಿಂದ ಆ ಪರಮಾತ್ಮ ನಿಪಾಸಕ್ಕೋಸ್ಕರ ಶರೀರದೆರಡೂ ಹಸ್ತಗಳನ್ನು ನಮಸ್ಕಾರ ಮುದ್ರೆಗೆ ಕೊಂಡೊಯ್ಯೋಣ. 3 ಬಾರಿ ದೀರ್ಘ ಓಂಕಾರ ಶಾಂತಿ ಮಂತ್ರ ಗುರುಮಂತ್ರವನ್ನು ಎಲ್ಲರ ಜೊತೆಯಾಗಿ ಪಠಿಸೋಣ. ಓಂಕಾರಕ್ಕಾಗಿ ರೇಚಕ ಪೂರಕ सहनाववतु सहनौ भुनक्तु
ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಿರಬಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಶ್ರಮಿಸುವ ಎಂಬ ಗುರಿಯ ಸಾಧನೆಗೆ ಸಲಕರಣೆ ನಿಂತಿರುವ ಈ ಶರೀರಕ್ಕೆ ಶಕ್ತಿ, ಭಾವನೆಗೆ ಭಕ್ತಿ, ಬುದ್ಧಿಗೆ ಯುಕ್ತಿ, ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಮುಕ್ತಿಗಾಗಿ ಆ ಪರಮಾತ್ಮ ನೆನಪಿಸಿಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬರೋಣ. ಎರಡೂ ಹಸ್ತಗಳನ್ನು ಮೃದುವಾಗಿ ಉಜ್ಕೊಳ್ಳೋಣ. ನಂತರ ಎರಡೂ ಹಸ್ತಗಳನ್ನು ಕಣ್ಣುಗುಡ್ಡೆಯ ಮೇಲೆ ಹಾಗೆ ಶರೀರದ ಎಲ್ಲ ಭಾಗಗಳಿಗೆ ಸ್ಪರ್ಶ ಮಾಡಿಕೊಳ್ಳೋಣ. ಮತ್ತೊಮ್ಮೆ ಎರಡೂ ಕೈಗಳನ್ನು ಮುಚ್ಚಿಕೊಳ್ಳುತ್ತಾ ಉಂಟಾದ ಶಾಖವನ್ನು ಕಣ್ಣುಗುಡ್ಡೆಯ ಮೇಲೆ ಸ್ಥಾಪಿಸಿ ಹೊರಗಿನ ಬೆಳಕಿಗೆ ನಮ್ಮ ಕಣ್ಣುಗಳನ್ನು ಉಜ್ಕೊಳ್ಳುತ್ತಾ ಕರದಲ್ಲಿ ನೆಲೆಸಿರುವ ತ್ರಿಶಕ್ತಿಯನ್ನು ಮನಸಾರೆ ಹೊಂದಿಸಿಕೊಳ್ಳುತ್ತಾ ಈ ಕೈಗಳಿಂದ ಪುಣ್ಯ ಕೆಲಸ ಮಾಡೋದಕ್ಕೆ ಸಂಕಲ್ಪ ಮಾಡಿಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಕಲಿಸಿಕೊಳ್ಳೋಣ. ನಿತ್ಯಾಭ್ಯಾಸಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ. ಶ್ವಾಸಕ್ರಿಯೆಗಳು ಎಲ್ಲ ಕ್ರಿಯೆಗಳನ್ನು ನಾವು ಎರಡೆರಡು ಬಾರಿ ಮಾಡ್ತೀವಿ. ಹಾಗೆ ಕಟಿ ಶ್ವಾಸವನ್ನು ಕೂಡ 2 ಬಾರಿ ಜೋಡಿಸ್ಕೋತೀವಿ. ಅದಾದ ನಂತರ ಗಣಪತಿ ನಮಸ್ಕಾರವನ್ನು ಜೋಡಿಸ್ಕೋತೀವಿ. ಇವತ್ತಿನ ಅಭ್ಯಾಸದಲ್ಲಿ ನಾವು ಪ್ರಾಣಾಯಾಮ ತರಗತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರೋದರಿಂದ ಅಭ್ಯಾಸಗಳನ್ನು ಸ್ವಲ್ಪ ಜೋಡಿಸ್ಕೋತಾ ಇದ್ದೀವಿ. ಉಸಿರಾಟ ಕ್ರಿಯೆಗೆ ನಾವೆಲ್ಲರೂ ಕೂಡ ಸಿದ್ಧರಾಗ್ತೀವಿ. ವಜ್ರಾಸನದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಕೊಳ್ಳೋಣ. ಇವತ್ತಿನ ಉಸಿರಾಟದಲ್ಲಿ ನಾವು 2 ಉಸಿರಾಟವನ್ನು ಜೋಡಿಸ್ಕೋತೀವಿ. ಕಟಿ ಶ್ವಾಸದಲ್ಲಿ ಕೂಡ 2 ಉಸಿರಾಟವನ್ನು ಜೋಡಿಸ್ಕೋತೀವಿ. ಮುಂದಿನ ಅವಧಿಯಲ್ಲಿ ನಾವು ಪ್ರಾಣಾಯಾಮ ತರಗತಿಯಲ್ಲಿ ನಾವು ಜೋಡಿಸ್ಕೊಳ್ಳೋದಕ್ಕೆ ಇರುವುದರಿಂದ ಹೆಚ್ಚಿನ ಅವಧಿಯನ್ನು ಪ್ರಾಣಾಯಾಮಕ್ಕೆ ಇವತ್ತು ಮೀಸಲಿಡ್ತೀವಿ. ಅದರಿಂದ ಉಸಿರಾಟ ಕ್ರಿಯೆಯನ್ನು 2 ಉಸಿರಾಟದಲ್ಲಿ ಜೋಡಿಸ್ಕೋತಾ ಇದ್ದೀವಿ. ವಿವರಣೆ ತುಂಬ ಕಡಿಮೆ ಇರ್ತದೆ. ಆದ್ದರಿಂದ ಎಲ್ರಿಗೂ ಅದಕ್ಕೆ ಜೋಡಿಸ್ಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅಕ್ಕ ಈ ಕಡೆ ತಿರ್ಕೊಳ್ಳಿ. ಸಿದ್ಧರಾಗಿದ್ದೀವಿ. ಮೊದಲಿಗೆ ಉದರಶ್ವಾಸ. ಸಿದ್ಧ, ಸ್ಥಿತಿಗೆ ಬರ್ತೀವಿ. ನೇರವಾಗಿ ಸ್ಥಿತಿಗೆ ಬರ್ತೀವಿ. ಕುರು ಪೂರಕ ರೇಚಕ ಪೂರಕ ರೇಚಕ. ಉರಶ್ವಾಸ ಸಿದ್ಧ. ಎದೆ ಭಾಗ ಗಮನಿಸ್ತೀವಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ. ಗ್ರೀವ ಶ್ವಾಸ. ಸಿದ್ಧ. ಉಸಿರುಗೊಳ್ತಾ 2 ಹಸ್ತಗಳು ನೇರವಾಗಿ ಮೇಲಕ್ಕೆ, ಉಸಿರು ಬಿಡುತ್ತಾ ಬೆನ್ನ ಮೇಲೆ ಸ್ಥಾಪಿಸ್ತೀವಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ. ಪೂರ್ಣ ಪ್ರಕಾರ ಶ್ವಾಸಕ್ಕಾಗಿ ಉಸಿರುಗೊಳ್ತಾ 2 ಹಸ್ತಗಳು ನೇರವಾಗಿ ಮೇಲಕ್ಕೆ, ಉಸಿರು ಬಿಡುತ್ತಾ ಕೆಳಕ್ಕೆ. ಹಸ್ತಗಳು ಮೇಲ್ಮುಖವಾಗಿರ್ತದೆ. ಪೂರ್ಣ ಪ್ರಕಾರ ಶ್ವಾಸಕ್ರಿಯೆ 6 ಕ್ರಿಯೆಗಳಲ್ಲಿ ಮೊದಲನೇ ಪ್ರಕಾರ. ಸಿದ್ಧ, ಕುರು ಪೂರಕ ಮೇಲಕ್ಕೆ ರೇಚಕ ಬೆನ್ನ ಮೇಲೆ, ಪೂರಕ ಮೇಲಕ್ಕೆ ರೇಚಕ ಕೆಳಕ್ಕೆ, ಪೂರಕ ಮೇಲಕ್ಕೆ ರೇಚಕ ಬೆನ್ನ ಮೇಲೆ, ಪೂರಕ ಮೇಲಕ್ಕೆ ರೇಚಕ ಕೆಳಕ್ಕೆ. 2ನೇ ಹಂತ ಹಸ್ತ ಕೆಳಮುಖವಾಗಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಪ್ರಕಾರ 2 ಹಸ್ತಗಳು ಪಕ್ಕದಿಂದ ಕೆಳಮುಖವಾಗಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ. 2ನೇ ಹಂತ ಮೇಲ್ಮುಖವಾಗಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ. ಪ್ರಕಾರ 3 ಮೊದಲನೇ ಹಂತ ಹಸ್ತಗಳು ಮುಂಭಾಗದಲ್ಲಿ ಅಭಿಮುಖವಾಗಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ. 2ನೇ ಹಂತ ಹೊರಮುಖವಾಗಿ. ಸಿದ್ಧ, ಕುರು ಪೂರಕ ರೇಚಕ ಪೂರಕ ರೇಚಕ. ಪ್ರಕಾರ 4 2 ವಸ್ತುಗಳು ಎದೆಯ ಭಾಗದಲ್ಲಿ. ಎದೆ ನೇರಕ್ಕೆ. ಸಿದ್ಧ, ಹೊರಮುಖವಾಗಿ. ಕುರು ಪೂರಕ ರೇಚಕ ಪೂರಕ ರೇಚಕ. ಈಗ ಹಣೆ ನೇರಕ್ಕೆ 5ನೇ ಪ್ರಕಾರ. ಕುರು ಪೂರಕ ರೇಚಕ ಪೂರಕ ರೇಚಕ. ಪ್ರಕಾರ 6 2 ವಸ್ತುಗಳು ನಾಭಿಯ ಕೆಳಭಾಗದಲ್ಲಿ. ಸಿದ್ಧ, ಕೆಳಮುಖವಾಗಿ ಸ್ಥಾಪಿಸ್ತೀವಿ. ಕುರು ಪೂರಕ ಮೇಲಕ್ಕೆ ರೇಚಕ ಕೆಳಕ್ಕೆ,
ಪೂರಕ ಮೇಲಕ್ಕೆ, ರೇಚಕ ಕೆಳಕ್ಕೆ. ಈಗ ಎರಡನೇ ಹಂತ ಪ್ರಕಾರ 6, 5, 4. ಸಿದ್ಧ, ಪ್ರಕಾರ 6. ಕುರು ಪೂರಕ ಹಸ್ತಗಳು ಒಳಮುಖವಾಗಿ, ರೇಚಕ ಕೆಳಕ್ಕೆ, ಪೂರಕ ಮೇಲಕ್ಕೆ, ರೇಚಕ ಕೆಳಕ್ಕೆ. ಈಗ ಎರಡೂ ಹಸ್ತಗಳು ಎದೆ ಭಾಗದಲ್ಲಿ ಒಳಮುಖವಾಗಿ ಸಿದ್ಧ. ಕುರು ಹಣೆ ನೇರಕ್ಕೆ, ಕುರು ಪೂರಕ ರೇಚಕ, ಪೂರಕ ರೇಚಕ. ಈಗ ಪ್ರಕಾರ 4 ಎದೆ ನೇರಕ್ಕೆ, ಕುರು ಪೂರಕ ರೇಚಕ, ಪೂರಕ ರೇಚಕ. ಹಾಗೆ ನಿಧಾನವಾಗಿ ಕೈ ಕೆಳಗಿಳಿಸ್ತೀವಿ. ಮುಂದಿನ ಅಭ್ಯಾಸಕ್ಕೆ ಸಿದ್ಧರಾಗ್ತೀವಿ. ಮಾರ್ಜಾಲ ಶ್ವಾಸಕ್ಕೆ ಸಿದ್ಧರಾಗ್ತೀವಿ. ನೇರವಾಗಿ ಸ್ಥಿತಿಗೆ ಬರ್ತೀವಿ. ಸಿದ್ಧ. 2 ಉಸಿರಾಟಗಳು. ಕುರು ಪೂರಕ ರೇಚಕ, ಪೂರಕ ರೇಚಕ. ವಾಪಸ್ ಬರ್ತೀವಿ. ಶ್ವಾನ ಶ್ವಾಸಕ್ಕೆ ಸಿದ್ಧರಾಗ್ತೀವಿ. ಸಿದ್ಧ. ಕುರು ಕ್ಷಿಪ್ರ ಉಸಿರಾಟ, ಬಾಯಿಯಿಂದ, ಬಾಯಿಯ ಮೂಲಕ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಸ್ತಬ. ಕಟಿ ಶ್ವಾಸಕ್ಕೆ ಸಿದ್ಧರಾಗ್ತೀವಿ. ಬಲಕೈಯಲ್ಲಿ ಆದಿಮುದ್ರೆ, ಎಡಕೈಯಿಂದ ಹಿಡ್ಕೋತೀವಿ, ಮೊಣಕೈ ನೇರ ಮಾಡ್ಕೋತೀವಿ, ಎದೆ ವಿಸ್ತಾರ ಮಾಡ್ಕೋತೀವಿ. ಸಿದ್ಧ. ಕುರು ಪೂರಕ ಹಿಂದಕ್ಕೆ, ರೇಚಕ ಮುಂದಕ್ಕೆ, ಸೊಂಟದಿಂದಲೇ ಮುಂದಕ್ಕೆ, ಪೂರಕ ಮಾಡ್ತಾ ಮೇಲಕ್ಕೆ, ಕೈ ಬದಲಾವಣೆ, ರೇಚಕ ಮಾಡ್ತಾ ಮುಂದಕ್ಕೆ, ಪೂರಕ ಮಾಡ್ತಾ ಮೇಲಕ್ಕೆ. ಹಾಗೆ ಕೈ ಬಿಡ್ಸ್ಕೋತೀವಿ. ಕೈಗಳನ್ನು ಮಂಡಿ ಮೇಲೆ ಸ್ಥಾಪಿಸ್ತೀವಿ. ಗಮನಿಸ್ತೀವಿ. ಸಂಪೂರ್ಣ ಶರೀರದಲ್ಲಿ ಉಸಿರಾಟ ಕ್ರಿಯೆಯಿಂದ ಆಗುವಂಥ ಪರಿಣಾಮಗಳನ್ನು, ಪರಿವರ್ತನೆಗಳನ್ನು ಸೂಕ್ಷ್ಮವಾಗಿ ಅನುಭವಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನಿಧಾನವಾಗಿ ಕಣ್ಬಿಡ್ಸ್ಕೊಳ್ಳೋಣ. ಗಣಪತಿ ನಮಸ್ಕಾರಕ್ಕೆ ಸಿದ್ಧರಾಗೋಣ. ಸೂಪರ್ ಬ್ರೈನ್ ಎಕ್ಸಸೈಸ್. ಈಗ 2 ಹಸ್ತಗಳು ನೇರವಾಗಿ ಮೇಲಕ್ಕೆ, ಉತ್ತಿಷ್ಟ. ಎದ್ದು ನಿಂತ್ಕೊಳ್ಳೋಣ. ತಮ್ಮ ತಮ್ಮ ದಿಕ್ಕನ್ನು ಜೋಡಿಸ್ಕೊಳ್ಳೋಣ. ತಮ್ಮ ತಮ್ಮ ದಿಕ್ಕನ್ನು ಜೋಡಿಸ್ಕೋತೀವಿ. ಸಿದ್ಧರಾಗ್ತೀವಿ. 2 ಪಾದ ಜೊತೆಯಾಗಿರ್ತದೆ. ಸ್ಥಿತಿಗೆ ಬರ್ತೀವಿ. ಕೈಯ ಸ್ಥಿತಿ ಮತ್ತು ನಾಲಗೆಯ ಸ್ಥಿತಿ ನಮ್ಗೆ ಗೊತ್ತಿದೆ ಎಲ್ರಿಗೂ ಕೂಡ. ಕೈಯ ಸ್ಥಿತಿಗೆ ಬರ್ತೀವಿ. ನಾಲಗೆ ಕೇಸರಿ ಮುದ್ರೆ. ಕಣ್ಣುಗಳನ್ನು ಸಾಧ್ಯವಾದರೆ ಮುಚ್ಕೊಂಡು 21 ನಮಸ್ಕಾರವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸಿದ್ಧ. ಯಾವುದೇ ಸೂಚನೆಗಳಿರೋದಿಲ್ಲ. ಕೌಂಟ್ರ್ ತಾವೇ ಮಾಡಬೇಕಾಗತ್ತೆ. ಕೌಂಟ್ ಮಾಡಿಕೊಂಡು 21 ನಮಸ್ಕಾರ ಮಾಡ್ತೀವಿ. ಸಿದ್ಧರಾಗ್ತೀವಿ. ಕುರು ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಬ್ರೀದ್ ಇನ್, ಬ್ರೀದ್ ಔಟ್, ಪೂರಕ ರೇಚಕ, ಪೂರಕ ರೇಚಕ. ನಿಧಾನವಾಗಿ ಕೈಗಳನ್ನು ಕೆಳಗಿಸ್ಕೊಳ್ಳೋಣ. ಎಡಪಾದವನ್ನು ಪಕ್ಕಕ್ಕೆ ಸರಿಸೋಣ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ. ಗಣಪತಿ ನಮಸ್ಕಾರದಿಂದ ನಮ್ಮ ಶರೀರದಲ್ಲಿ ಆಗುತ್ತಿರುವಂತಹ ಪರಿವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸುವಂತಹ ಪ್ರಯತ್ನ ಮಾಡೋಣ. ಶಿರೋಭಾಗದಿಂದ ಪಾದದ ಹೆಬ್ಬೆರಳಿನವರೆಗಿನ ಪ್ರತಿಯೊಂದು ಅಂಗಾಂಗಗಳಲ್ಲಿ ಉಂಟಾಗುತ್ತಿರುವಂತಹ ಸಂವೇದನೆಗಳನ್ನು ಅನುಭವಿಸುವಂತಹ ಪ್ರಯತ್ನವನ್ನು ಮಾಡೋಣ. ವಿಶ್ರಾಂತಿ. ವಿಶ್ರಾಂತಿ. ಹಾಗೆ ಒಂದು ದೀರ್ಘ ಪೂರಕ ಮಾಡ್ಕೊಳ್ಳೋಣ. ಹಾಗೆ ದೀರ್ಘವಾದ ಒಂದು ರೇಚಕ ಮಾಡ್ಕೊಳ್ಳೋಣ. ನಿಧಾನವಾಗಿ ಕಣ್ಗಳು ಬಿಡಿಸ್ಕೊಳ್ಳೋಣ. ಸಮಸ್ಥಿತಿಗೆ ಬರೋಣ. ಹಂತ ಹಂತವಾಗಿ ಕೂತ್ಕೊಳ್ಳೋಣ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ.
ಶೀತಲದಂಡಾಸನದಲ್ಲಿ ಕಿರು ವಿಶ್ರಾಂತಿಯನ್ನು ಪಡೆಯೋಣ. ಕಣ್ಣು ಮುಚ್ಕೊಳ್ಳುವ, ಗಮನಿಸುವ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸ್ಕೊಳ್ಳೋಣ. ಸುಖಾಸನಿಗೆ ಬರೋಣ. ಕಳೆದ ತರಗತಿಯಲ್ಲಿ ಪ್ರಾಣಾಯಾಮದ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ನಿತ್ಯ ಗಣಪತಿ ನಮಸ್ಕಾರ ಆದ ನಂತರ ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ, ಅಲ್ಲಿಂದ ಅಮೃತ ಆಸನಕ್ಕೆ ಹೋಗ್ತೀವಿ. ಇವತ್ತಿನ ಅವಧಿಯಲ್ಲಿ ಸೂರ್ಯ ನಮಸ್ಕಾರವನ್ನು ನಾವು ಮಾಡ್ತಾ ಇಲ್ಲ, ಯಾಕಂದರೆ ಹೆಚ್ಚಿನ ಅವಧಿಯನ್ನು ನಾವು ಪ್ರಾಣಾಯಾಮಕ್ಕೆ ಜೋಡಿಸ್ಕೋತಾ ಇದ್ದೀವಿ. ಇವತ್ತಿನ ಸೂರ್ಯ ನಮಸ್ಕಾರವನ್ನು ನಾಳೆ ತರಗತಿಯಲ್ಲಿ ಸ್ವಲ್ಪ ಜಾಸ್ತಿ ಸುತ್ತಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳೋಣ. ಇವತ್ತು ಪ್ರಾಣಾಯಾಮಕ್ಕೆ ನಾವು ಸಿದ್ಧರಾಗ್ತೀವಿ, ಅಂದರೆ ಸ್ವಲ್ಪ ಮಾನಸಿಕವಾಗಿ ಹೇಗೆ ಮಾಡ್ಬೋದು, ಇದಕ್ಕೆ ಯಾವ ಆಸನದಲ್ಲಿ ಕೂತ್ಕೊಳ್ಬೋದು, ಇದರ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ನಾವು ನಾಡಿ ಶೋಧನದ 6 ಪ್ರಕಾರಗಳು, ಯಾವ ರೀತಿ ಪ್ರಾಣಾಯಾಮವನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ಕಪಾಲಭಾತಿ, ಭಸ್ತ್ರಿಕಾ ಪ್ರಾಣಾಯಾಮ ಬಗ್ಗೆ ತಿಳ್ಕೊತೀವಿ, ಹಾಗೆ ಭ್ರಾಮರಿ ಪ್ರಾಣಾಯಾಮ ಬಗ್ಗೆ ತಿಳ್ಕೊತೀವಿ, ಮತ್ತು ಶೀತಲಿ, ಸಿತ್ಕಾರಿ, ಸದಂತ, ಶರೀರವನ್ನು ತಂಪು ಮಾಡಿಸುವಂತಹ ಪ್ರಾಣಾಯಾಮಗಳು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತು ಪ್ರಾಣಾಯಾಮ ಮಾಡುವ ಮುಂಚೆ ನಾವು ಕೂತ್ಕೊಳ್ಳುವಂಥ ಸ್ಥಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ನಾವು ಕೂತ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ನಾವು ಉಸಿರಾಟ ಕ್ರಿಯೆಯಲ್ಲಿ ಅಥವಾ ಯೋಗಾಭ್ಯಾಸಗಳಲ್ಲಿ ಮಾಡುವಂಥ ಆಸನಗಳು ಯಾವುದೆಲ್ಲ, ಸುಖಾಸನ ಇರ್ಬೋದು, ಅಥವಾ ಪದ್ಮಾಸನ ಇರ್ಬೋದು, ಅಥವಾ ವಜ್ರಾಸನ, ಈ ಮೂರರಲ್ಲಿ ಯಾವುದೇ ಆಸನದಲ್ಲಿ ಕೂತ್ಕೊಳ್ಬೋದು. ಹಾಗೆ ಮತ್ತು ಸಿದ್ಧಾಸನ, ಸ್ವಸ್ತಿಕಾಸನ ಇದೆ, ಗೊತ್ತಿದ್ದವರು ಅದರಲ್ಲಿ ಕೂಡ ಕೂತ್ಕೊಳ್ಬೋದು, ತೊಂದರೆ ಇಲ್ಲ. ಆದರೆ ಯಾವುದೇ ಆಸನದಲ್ಲಿ ಕೂತ್ಕೊಂಡಿದ್ರು ಕೂಡ ಬೆನ್ನು ಕತ್ತು ನೇರವಾಗಿರಬೇಕಾದ್ರೆ ತುಂಬ ಮುಖ್ಯವಾಗಿರ್ತದೆ. ಬೆನ್ನು ಕತ್ತು ನೇರವಾಗಿರಬೇಕು, ಮತ್ತು ಎಲ್ಲ ಪ್ರಾಣಾಯಾಮಗಳು ಮಾಡಬೇಕಾದ್ರೆ ಕಣ್ಣುಗಳು ಮುಚ್ಕೊಂಡಿರಬೇಕು. ಯಾಕಂದರೆ ಸಂಪೂರ್ಣವಾಗಿ ಶರೀರವನ್ನು ಅದನ್ನು ಗಮನಿಸ್ಕೊಳ್ಬೇಕಾಗಿರುವುದರಿಂದ ನಾವು ಸ್ವೀಕಾರ ಮಾಡುವಂಥ ಪ್ರಾಣಶಕ್ತಿ ಮತ್ತೆ ಹೊರಗೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಕಣ್ಣುಗಳನ್ನು ಪೂರ್ತಿಯಾಗಿ ಮುಚ್ಕೊಂಡಿರ್ತೀವಿ. ಅದರಿಂದ ಯಾವುದೇ ಪ್ರಾಣಾಯಾಮ ಮಾಡಬೇಕಿದ್ರು ಕೂಡ ಕಡ್ಡಾಯವಾಗಿ ಕಣ್ಣನ್ನು ಮುಚ್ಕೊಂಡಿರ್ತೀವಿ. ನಿನ್ನೆಯ ತರಗತಿಯಲ್ಲಿ ನಾವು ಕಣ್ಣು ಬಿಡಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಹೇಗೆ ಮಾಡಬೇಕು ಅನ್ನೋದು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಇವತ್ತು ಕೂಡ ಕಪಾಲಭಾತಿ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಹೇಗೆ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ. ಅದಾದ ನಂತರ ಮತ್ತೆ ನಾವು ಎಲ್ಲ ಪ್ರಾಣಾಯಾಮಗಳನ್ನು ಕಂಟಿನ್ಯೂ ಆಗಿ ಹೇಗೆ ಅಭ್ಯಾಸ ಮಾಡೋದು ಅಂತೇಳಿ ತಿಳ್ಕೊತೀವಿ. ಆಗ್ಬೋದು. ಕಳೆದ ತರಗತಿಯಲ್ಲಿ ನಾಡಿ ಶೋಧನದ ಪ್ರಕಾರ ತಿಳ್ಕೊಂಡಿದ್ದೀವಿ. ಇವತ್ತು ಕಪಾಲಭಾತಿ ಪ್ರಾಣಾಯಾಮ ಬಗ್ಗೆ ತಿಳ್ಕೊತೀವಿ. ಕಪಾಲಭಾತಿ ಅಂತ ಹೇಳಿದ್ರೆ, ಕಪಾಲ ಅಂತ ಹೇಳಿದ್ರೆ ತಲೆಬುರುಡೆ, ಭಾತಿ ಅಂತ ಹೇಳಿದ್ರೆ ಕಾಂತಿಯುತವಾಗಿ ಮಾಡುವಂಥದ್ದು ಅಂತ. ಇದರಲ್ಲಿ ಗೊತ್ತಾಗುತ್ತೆ ಕಪಾಲಭಾತಿ ಮಾಡಿದ್ರೆ ನಮ್ಗೆ ಏನು ಪ್ರಯೋಜನ ಆಗುತ್ತೆ ಅಂತೇಳಿ. ಅಂದರೆ ನಮ್ಮ ಮೆದುಳಿನ ಭಾಗ ಏನಿದೆಯೋ ಅಲ್ಲಿರುವಂಥ ಅಂಗಾಂಗಗಳು ಅದಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡ್ತದೆ. ಇದರಿಂದ ಮೆದುಳಿನ ಕಾರ್ಯಕ್ಷಮತೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ನೆನಪು ಶಕ್ತಿ ಮತ್ತು ಜ್ಞಾನಶಕ್ತಿ, ಬುದ್ಧಿಶಕ್ತಿ ಇವೆಲ್ಲ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಇಲ್ಲಿರುವಂಥ ಎಲ್ಲ ಅಂಗಾಂಗಗಳು ಕೂಡ ಸಮರ್ಪಕವಾಗಿ ಕೆಲಸ ಮಾಡ್ತದೆ. ಆದರೆ ಯಾರು ಮಾಡಬಾರ್ದು, ಯಾರಿಗೆ ಮೆದುಳಿನ ನರದ ಸಮಸ್ಯೆ ಇದೆ, ಕಿವಿ ಕಣ್ಣು ನೋವಿದೆ, ಆದರೆ ಮೂಗು ನೋವಿದೆ, ಇವರು ಮಾಡುವಾಗಿಲ್ಲ. ಉಳಿದವರು ಮಾಡ್ಬೋದು. ಹಾಗೆ ಯಾರಿಗೆ ಹೈ BP ಸಮಸ್ಯೆ ಇದೆ ಅವರು ಇದನ್ನು ಮಾಡುವಾಗಿಲ್ಲ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆ ಮಾಡಿದವರು, ಅಂದರೆ 3 ತಿಂಗಳ ಮುಂಚೆ ಯಾರಾದರೂ ಮಾಡಿಕೊಂಡಿದ್ರೆ, 3 ತಿಂಗಳ ಅವಧಿಯಲ್ಲಿ ಯಾರಾದರೂ ಮಾಡ್ಕೊಂಡಿದ್ರೆ ದಯವಿಟ್ಟು ಕಪಾಲಭಾತಿ ಅಭ್ಯಾಸವನ್ನು ಮಾಡೋದು ಬೇಡ. ಉಳಿದವರೆಲ್ಲರೂ ಕೂಡ ಮಾಡಬಹುದಾಗಿದೆ. ಸೊ ಈ ಕ್ರಿಯೆ ಮಾಡೋದ್ರಿಂದ ಅದ್ರ ಜೊತೆಗೆ ನಮ್ಮ ಹೊಟ್ಟೆಯ ಭಾಗ ಚಲನೆ ಆಗೋದ್ರಿಂದ ಇಲ್ಲಿ ನಮಗೆ ಪಚನ ಕ್ರಿಯೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಈ ಕಪಾಲಭಾತಿಯಲ್ಲಿ ನಾವು ಉಸಿರನ್ನು ವೇಗವಾಗಿ ಹೊರ ಹಾಕ್ತೀವಿ. ಅದರಿಂದ ಏನಾಗುತ್ತೆ, ನಮ್ಮ ಶ್ವಾಸಕೋಶದಲ್ಲಿ ಇರುವಂಥ ಅಶುದ್ಧ ಗಾಳಿ ಪೂರ್ತಿ ಹೊರಗೆ ಹೋಗುತ್ತೆ. ಶುದ್ಧ ಗಾಳಿಯನ್ನು ತುಂಬಿಸ್ಕೊಳ್ಳೋದಕ್ಕೆ ಇದು ಅವಕಾಶ ಮಾಡಿಕೊಡ್ತದೆ. ಸೊ ಇದನ್ನು ಹೇಗೆ ಮಾಡೋದು ಅಂತೇಳಿ ಒಂದು ಪ್ರಾತ್ಯಕ್ಷಿಕೆ ನಿಮಗೆ ತೋರಿಸ್ಕೊಡ್ತೀವಿ. ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ನಮ್ಮ ಉಸಿರಾಟ ಹೊರಗೆ ಹಾಕೋದು ಮಾತ್ರ. ಸಾಮಾನ್ಯವಾಗಿ ನಮ್ಮ ಮೂಗಿನ ನಾಸಿಕದಲ್ಲಿ 2 ಕಡಲೆ ಬೀಜ ಬಾಕಿ ಆಗಿದೆ, ಸಿಕ್ಕಾಕೊಂಡಿದೆ ಅಂತ ತಿಳ್ಕೊಳ್ಳಿ. ಸಿಕ್ಕಾಕೊಂಡಾಗ ಅದನ್ನು ಹೊರಗೆ ಹಾಕಿದ್ದಕ್ಕೆ ನಾವು ಹೇಗೆ ಉಸಿರಾಟ ಮಾಡ್ತೀವಿ, ಹೀಗೆ. ಅಂದರೆ ವೇಗವಾಗಿ ಹೊರಗೆ ಹಾಕುವಂಥ ವಿಧಾನ. ಎಷ್ಟು ಫಾಸ್ಟಾಗಿ ನೀವು ಹಾಕ್ತೀವೋ ಅಷ್ಟು ಬೇಗ ಅದು ಹೊರಗೆ ಹೋಗುತ್ತೆ. ಸೊ ಅದನ್ನು ಇದೆ ಅಂತ ತಿಳ್ಕೊಂಡ್ರೆ ನಾವು ಅದನ್ನು ಎಷ್ಟು ಹೇಗೆ ಹೊರಗೆ ಹಾಕ್ಬೋದು ಅನ್ನೋದು ಅರ್ಥ ಆಗುತ್ತೆ. ಒಮ್ಮೆ ಮಾಡಿ ನೋಡುವ. ವೇಗವಾಗಿ ಹೊರಗೆ ಹಾಕೋದು, ಬೀಜ ಒಳಗೆ ಸಿಕ್ಕಾಕೊಂಡಿದೆ, ನಾವು ವೇಗವಾಗಿ ಹಾಕಿದರೆ ಆ ಬೀಜ ಹೊರಗೆ ಹೋಗುತ್ತೆ. ಆ ಬೀಜ ಹೊರಗೆ ಹೋಗ್ಬೇಕಿದ್ರೆ ನಾವು ವೇಗವಾಗಿ ಗಾಳಿಯನ್ನು ಹೊರಗೆ ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ಹೇಗೆ ಹೊರಗೆ ಹಾಕೋದು ಮಾತ್ರ, ಒಳಗೆ ತಗೊಳ್ಳುವಂಥದ್ದು ಆಟೋಮೆಟಿಕ್ ಆಗಿ. ಯಾಕಂದರೆ ನಾವು ಫಾಸ್ಟಾಗಿ ಇದನ್ನು ಕ್ಷಿಪ್ರವಾಗಿ ಮಾಡೋದ್ರಿಂದ ಒಳಗೆ ಹೋಗುವಂಥ ಉಸಿರಾಟ ಗಾಳಿ ಆಟೋಮೆಟಿಕ್ಕಾಗಿ ಒಳಗೆ ತಗೊಳ್ತದೆ. ಅದರಿಂದ ನಮ್ಮ ಉದ್ದೇಶ ಅಂತ ಇರೋದು ಹೊರಗೆ ಹಾಕುವುದು ಮಾತ್ರ. ಈ ಗಾಳಿಯನ್ನು ಹೊರಗೆ ಕ್ಷಿಪ್ರವಾಗಿ ಹೊರಗೆ ಹಾಕುವಂಥ ವಿಧಾನ ಮಾತ್ರ. ಒಳಗೆ ತಗೊಳ್ಳೋದು ಆಟೋಮೆಟಿಕ್ಕಾಗಿ ಗಾಳಿ ಒಳಗೆ ಹೋಗುತ್ತೆ. ಸೊ ಇದಕ್ಕೆ ನಾವು ಕಪಾಲಭಾತಿ ಅಂತ ಹೇಳ್ತೀವಿ.
ಇದರಲ್ಲಿ ಆಸನ ಅಂತ ಹೇಳಿದ್ರೆ ನಾನು ಆಗ ಹೇಳಿದಂಥ 3 ಆಸನ ಅಂದರೆ ಯಾವುದೇ ಆಸನದಲ್ಲಿ ಕೂತ್ಕೋಬೋದು, ಆದರೆ ಬೆನ್ನು ಕತ್ತು ನೇರವಾಗಿರಬೇಕು. ಈಗ ಒಮ್ಮೆ ಪ್ರಾಕ್ಟಿಕಲ್ಗೊಮ್ಮೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಮಾಡೋದು ಅಂತೇಳಿ ಗಮನಿಸ್ಕೊಳ್ಳೋಣ. ಇದರಲ್ಲಿ 3 ಅವಧಿಯಲ್ಲಿ ಮಾಡ್ಬೋದು. ಒಂದು 10 ಕೌಂಟ್ ಮಾಡೋದು, ನಂತರ ಒಂದು 20 ಕೌಂಟ್ ಮಾಡೋದು, ನಂತರ ಒಂದು 40 ಕೌಂಟ್ ಮಾಡೋದು. ಅಥವಾ ಇದು ಆರಂಭದಲ್ಲಿ ನಾವು ಮಾಡ್ತಾ ಇದ್ದರೆ, ನೀವು ಅಭ್ಯಾಸ ಇದೆ ಅಂತಾದರೆ ಆರಂಭದಲ್ಲಿ 20, 40, 80 ಹೀಗೆ ಮಾಡೋದು, ಕೌಂಟ್ ಎಷ್ಟು ಕೂಡ ಮಾಡ್ಬೋದು. ಆದರೆ ನಮ್ಮ ಸಾಮರ್ಥ್ಯವನ್ನು ಗಮನಿಸಿಕೊಂಡು ಈ ಕ್ರಿಯೆಯನ್ನು ಮಾಡ್ಬೋದು. ಸೊ ಈಗ ಪ್ರಾಕ್ಟಿಕಲ್ಗೊಮ್ಮೆ ಅಭ್ಯಾಸ ಮಾಡ್ತೀವಿ ಹೇಗೆ ಮಾಡೋದು ಅಂತೇಳಿ. ಸಿದ್ಧರಾಗ್ತೀವಿ. 2 ಕೈಯಲ್ಲಿ ದ್ರೋಣ ಮುದ್ರೆಯನ್ನು ಜೋಡಿಸ್ಕೊಳ್ತೀವಿ. ನಾನು ಹೇಳಿದ್ದೇನೆ, 2 ಕೈ ನಮ್ಮ ಮಂಡಿಯನ್ನು ಆವರಿಸಿಕೊಂಡಿರ್ತದೆ, ಬೆನ್ನು ಕತ್ತು ನೇರವಾಗಿರ್ತದೆ. ಈಗ ಮೂಗಿನ 2 ನಾಸಿಕರಂಧ್ರದಿಂದ ಹೊರಗೆ ಹಾಕುವಂಥ ಕ್ರಿಯೆ. ಸಿದ್ಧರಾಗ್ತೀವಿ. ಈಗ ಒಮ್ಮೆ ಗಮನಿಸ್ಕೋತೀವಿ, ಕಣ್ಣು ಬಿಟ್ಕೊಂಡು ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಈ ಹೊಟ್ಟೆಯ ಭಾಗ ಚಲನೆ ಆಗ್ತದೆ. ನಿಮಗೆ ಗೊತ್ತಾಗಲಿಕ್ಕೆ ಬೇಕಾಗಿ ನನ್ನ ಕೈಯನ್ನು ಹೀಗೆ ಇಲ್ಲಿ ಇಟ್ಕೊಳ್ತೇನೆ. ನಾನು ಮಾತ್ರ ಇಟ್ಕೊಂಡಿದ್ದೇನೆ, ನೀವು ಇಟ್ಕೊಳ್ಬೇಕಾಗಿಲ್ಲ. ದ್ರೋಣ ಮುದ್ರೆಯಲ್ಲಿ ಇಟ್ಕೋತೀರಿ. ನನ್ನ ಹೊಟ್ಟೆಯ ಚಲನೆ ನಿಮಗೆ ಅನುಭವ ಆಗಲಿಕ್ಕೆ ಬೇಕಾಗಿ ಕೈಯನ್ನು ಇಟ್ಕೊಂಡಿದ್ದೇನೆ. ಈಗ ಸಿದ್ಧರಾಗ್ತೀವಿ. ಸಿದ್ಧ. 10 ಕೌಂಟ್ ಮಾತ್ರ, ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕಿಲ್ಲ ಈಗ, ಯಾಕಂದರೆ ನಾವು ಕಣ್ಣು ಮುಚ್ಕೊಂಡು ಮಾಡಲಿಕ್ಕಿದ್ದೇವೆ. ಮತ್ತೆ ಸಿದ್ಧ, ಕುರು. ಸ್ತಬ. ಸಾಕು. ಹೇಗೆ ಮಾಡೋದು ಅಂತ ಗೊತ್ತಾಯ್ತು ಈಗ ಅಲ್ವಾ? ಹೊರಗೆ ಹಾಕೋದು ಮಾತ್ರ, ಒಳಗೆ ಗಾಳಿ ತಗೊಂಡು ಹೋಗೋದು ಆಟೋಮೆಟಿಕ್ಕಾಗಿ ತಗೊಳ್ತೀವಿ ನಾವು. ಇದಕ್ಕೆ ನಾವು ಕಪಾಲಭಾತಿ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಪೂರಕವಾಗಿ ಇನ್ನೊಂದು ಪ್ರಾಣಾಯಾಮ ಇದೆ. ಇದು ಕಪಾಲಭಾತಿ ಅನ್ನೋದೊಂದು ಕ್ರಿಯೆ, ಷಟ್ಕ್ರಿಯೆಗಳಲ್ಲಿ ಬರುವಂಥ ಒಂದು ಕ್ರಿಯೆ. ಆದರೆ ಇದನ್ನು ಪ್ರಾಣಾಯಾಮದಲ್ಲಿ ನಾವು ಇದನ್ನು ಜೋಡ್ಕೋತೀವಿ. ಯಾಕಂದರೆ ಇದನ್ನು ಶುದ್ಧೀಕರಣ ಮಾಡುವಂಥ ಕ್ರಿಯೆ ಅಂತ ಕೂಡ ಹೇಳ್ತಾರೆ. ಸೊ ಪ್ರಾಣಾಯಾಮ ಕೂಡ ಇದರಲ್ಲಿ ಶ್ವಾಸಕೋಶದ ಮತ್ತು ಶರೀರದ ಬೇರೆ ಬೇರೆ ಪ್ರಯೋಜನಗಳಿರೋದ್ರಿಂದ ಪ್ರಾಣಾಯಾಮದಲ್ಲಿ ಕೂಡ ಇದನ್ನು ಜೋಡ್ಕೋತಾ ಇದ್ದೀವಿ. ಅದ್ರ ಜೊತೆಗೆ ಇದಕ್ಕೆ ಸ್ವಲ್ಪ ಜೋಡಣೆ ಆಗುವಂಥ ಇನ್ನೊಂದು ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಸಾಮಾನ್ಯವಾಗಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ಕಪಾಲಭಾತಿಯನ್ನು ಒಂದೇ ಸಮಯದಲ್ಲಿ ಮಾಡೋದಿಲ್ಲ, ಸ್ವಲ್ಪ ಸಮಯ ಕೊಟ್ಟು ಅಂತರದಲ್ಲಿ ಮಾಡ್ತೀವಿ. ಯಾಕಂತೇಳಿದ್ರೆ ಅದರ ಕ್ರಿಯೆ ನಮ್ಮ ಈ ವಪೆಯ ಭಾಗ ಇದೆಯಲ್ಲ, ವಪೆಯ ಭಾಗವನ್ನು ವಿರುದ್ಧ ದಿಕ್ಕಿನಲ್ಲಿ ಚಲನೆ ಮಾಡ್ತದೆ. ನಾವು ಕಪಾಲಭಾತಿ ಮಾಡಬೇಕಿದ್ರೆ ವಪೆಯ ಭಾಗ ಮೇಲ್ಮುಖವಾಗಿ ಒತ್ತಡ ಬರ್ತದೆ. ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ವಪೆಯ ಭಾಗ ಕೆಳಮುಖವಾಗಿ ಒತ್ತಡ ಬರ್ತದೆ. ಅದನ್ನೇ ವಿರುದ್ಧ ಕ್ರಿಯೆ ಆಗಿರೋದ್ರಿಂದ ಅಟ್ ಎ ಟೈಮ್ ಮಾಡೋದಿಲ್ಲ, ಸ್ವಲ್ಪ ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ಬೇಕಿದ್ರೆ ಅದನ್ನು ಜೋಡ್ಕೋಬಹುದು. ಅದರಿಂದ ಈಗ ನಾವು ಕಪಾಲಭಾತಿ ಇವತ್ತು ಮಾಡ್ತೀವಿ, ಭಸ್ತ್ರಿಕಾ ಪ್ರಾಣಾಯಾಮವನ್ನು ಇವತ್ತು ಹೇಗೆ ಮಾಡೋದಂದ್ರೆ ಕಲಿತೀವಿ. ನಾಳೆ ತರಗತಿಯಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತೀವಿ. ಆಗ್ಬೋದು. ಸಿದ್ಧರಾಗ್ತೀವಿ. ಗಮನಿಸ್ಕೋತೀವಿ ಈಗ ಹೇಗೆ ಅಂತೇಳಿ. ಸಿದ್ಧರಾಗೋ ಮುಂಚೆ ಒಂದು ಕಪಾಲಭಾತಿಯಲ್ಲಿ ನಾವು ಕ್ಷಿಪ್ರವಾಗಿ ಹೊರಗೆ ಹಾಕಿದ್ದೀವಿ ಗಾಳಿ, ಆದರೆ ಇದರಲ್ಲಿ ಆಗಲ್ಲ. ನಾವು ಕ್ಷಿಪ್ರವಾಗಿ ಹೊರಗೆ ಹಾಕ್ತೀವಿ, ಅಷ್ಟೇ ಪ್ರಮಾಣದಲ್ಲಿ ಒಳಗೆ ತಗೊಳ್ತೀವಿ. ಯಾವ ವೇಗದಲ್ಲಿ ನಾವು ಹೊರಗೆ ಬಿಟ್ಟಿದ್ದೀವೋ ಅದೇ ವೇಗದಲ್ಲಿ ಉಸಿರನ್ನು ಮೂಗಿನ 2 ನಾಸಿಕರಂಧ್ರದಿಂದ ಒಳಗೆ ತಗೊಳ್ಳುವಂಥದ್ದು. ಹೇಗೆ ಅಂತ ತೋರಿಸ್ಕೊಡ್ತೇನೆ ನಾನು. ಈ ರೀತಿಯಾಗಿ ಅಂದರೆ ಎಷ್ಟು ವೇಗದಲ್ಲಿ ತಗೊಳ್ತೀವೋ ಅಷ್ಟೇ ವೇಗದಲ್ಲಿ ಹೊರಗೆ ಹಾಕುವಂಥದ್ದು. ಇದಕ್ಕೆ ನಾವು ಕೈಯಲ್ಲಿ ಒಂದು ಸ್ಥಿತಿಯನ್ನು ಕೂಡ ಜೋಡಿಸ್ಕೋತೀವಿ. ಹೇಗೆ? 2 ಕೈಯಲ್ಲಿ ಆದಿಮುದ್ರೆ, ನಾವು ಕಟಿಶ್ವಾಸದಲ್ಲಿ ಜೋಡಿಸ್ಕೋತೀವಲ್ಲ ಆದಿಮುದ್ರೆ ಜೋಡ್ಕೊಳ್ಳುವಂಥದ್ದು. 2 ಮೊಣಕೈಯನ್ನು ಹೊಟ್ಟೆಯ ಅಕ್ಕಪಕ್ಕ ಸ್ಪರ್ಶ ಮಾಡ್ಕೊಳ್ಳೋದು. ಒತ್ತಲಿಕ್ಕೆ ಏನಿಲ್ಲ, ಜಸ್ಟ್ ಸ್ಪರ್ಶ ಮಾಡಿಕೊಂಡ್ರೆ ಆಯಿತು. 2 ಕೈಯನ್ನು ಎದೆ ಮಟ್ಟಕ್ಕೆ ಎತ್ಕೊಳ್ಳೋದು. ಉಸಿರು ತಗೊಳ್ಳುವಾಗ ಅಂದರೆ ಪೂರಕ ಮಾಡುವಾಗ ಕೈಯನ್ನು ಮೇಲೆ ಕೊಂಡು ಹೋಗುವಂಥದ್ದು. ರೇಚಕ ಮಾಡಬೇಕಿದ್ರೆ ವಾಪಸ್ ಕೆಳಗೆ ಬರ್ತೀವಿ. ಹೇಗೆ? ಮತ್ತೆ ಇಲ್ಲಿ ಹಸ್ತಮುದ್ರೆಯಲ್ಲಿ ಇರ್ತದೆ, ವಾಪಸ್ ಬರಬೇಕಿದ್ರೆ ಮತ್ತೆ ಆದಿಮುದ್ರೆ ಮಾಡ್ಕೊಂಡು ವಾಪಸ್ ಬರುವಂಥದ್ದು. ಗಮನಿಸ್ಕೊಳ್ಳಿ. ಈಗ ಉಸಿರಾಟವನ್ನು ಜೋಡಿಸ್ಕೊಂಡು ಈ ಕ್ರಿಯೆಯನ್ನು ನೀವು ಕೂಡ ಜೊತೆಗೆ ಸೇರಿಸ್ಕೊಂಡು ಮಾಡೋಣ. ಆಗ್ಬೋದು. ಕಣ್ಣು ಮುಚ್ಚಬೇಕಾಗಿಲ್ಲ, ನಿಧಾನವಾಗಿ ಉಸಿರಾಟ ಮಾಡ್ಕೊಳ್ಳೋಣ, ಗಮನಿಸ್ಕೊಳ್ಳೋಣ. ಮತ್ತೆ ನಾವು ಅಭ್ಯಾಸ ಮಾಡಬೇಕಿದ್ರೆ ಕಣ್ಣು ಮುಚ್ಕೊಂಡೇ ಮಾಡ್ತೀವಿ. ಪೂರಕ, ರೇಚಕ. ನೋಡಿ, ಆದಿಮುದ್ರೆ ಮಾಡ್ಕೊಂಡು ವಾಪಸ್ ಬಂದಿವಿ. ಪೂರಕ, 2 ಕೈ ಮೇಲಕ್ಕೆ ಬಿಡಿಸ್ಕೊಂಡಿದ್ದೀವಿ ನೋಡಿ, ಮೇಲಕ್ಕೆ ಬರಬೇಕಿದ್ರೆ ಮತ್ತೆ ಆದಿಮುದ್ರೆ ಮಾಡ್ಕೊಂಡು ವಾಪಸ್ ಬರ್ತೀವಿ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಸ್ತಬ. ಸಾಕು. ಇದು ಈ ಉಸಿರಾಟ ಪ್ರಕ್ರಿಯೆ ಅನ್ನೋದು ಆರಂಭದಲ್ಲಿ ನಿಧಾನವಾಗಿದ್ದು ಕೊನೆಗೆ ಸ್ವಲ್ಪ ಫಾಸ್ಟ್ ಆಗಿ ಆಯಿತು. ಯಾಕೆಂತ ಹೇಳಿದ್ರೆ ಇದರಲ್ಲಿ 3 ವಿಧಾನದಲ್ಲಿ ಮಾಡ್ತೀವಿ ನಾಳೆ ಅಭ್ಯಾಸ ಮಾಡಬೇಕಿದ್ರೆ. ಅದು ಒಂದು ನಿಧಾನವಾಗಿ ಪೂರಕ ಅಂತೇಳಿ ಮೇಲೆ ಹೋಗ್ತೀವಿ, ರೇಚಕ, ಪೂರಕ, ರೇಚಕ. 2ನೇ ವೇಗದಲ್ಲಿ ಪೂರಕ, ರೇಚಕ, ಪೂರಕ, ರೇಚಕ. 3ನೇ ವೇಗದಲ್ಲಿ ಪೂರಕ, ರೇಚಕ, ಪೂರಕ, ರೇಚಕ. ಅಂದರೆ ಇನ್ನೂ ಫಾಸ್ಟಾಗಿ ಮಾಡ್ತೀವಿ. ಸೋಹಂ, 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 ಸೋಹಂ. ಈ ರೀತಿಯಾಗಿ ಅಂದರೆ 3 ವೇಗದಲ್ಲಿ ಇದನ್ನು ಜೋಡ್ಕೋತೀವಿ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದು ಆ 3 ವೇಗದಲ್ಲಿ ಜೋಡ್ಕೊಂಡ್ರೆ ನಮಗೆ ಅದರ ಅನುಭವ ಆಗುತ್ತೆ. ಭಸ್ತ್ರಿಕಾ ಪ್ರಾಣಾಯಾಮದಿಂದ ಮೆದುಳಿನ ಕಾರ್ಯಕ್ಷಮತೆ ಇಂಪ್ರೂವ್ಮೆಂಟ್ ಆಗುತ್ತೆ.
ಹಾಗೆ ಶ್ವಾಸಕೋಶದ ಈ ಲಂಗ್ಸ್ ಕೆಪಾಸಿಟಿ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಪ್ರಕೃತಿಯಲ್ಲಿರುವಂಥ ಆ ಪ್ರಾಣಶಕ್ತಿ ಏನಿದೆ, ಆ ಪ್ರಾಣಶಕ್ತಿ ನಮ್ಮ 72,000 ನಾಡಿಗಳಲ್ಲಿ ಚೈತನ್ಯಗೊಳ್ಳುವುದಕ್ಕೆ ಇದು ಪೂರಕವಾಗಿದೆ. ಇದು ಮತ್ತು ಕಪಾಲಭಾತಿ ಎರಡೂ ಕೂಡ ಆ ಪ್ರಾಣಶಕ್ತಿಯನ್ನು ಶರೀರದಲ್ಲಿ ಸಂಚಾರಗೊಳಿಸುವುದಕ್ಕೆ ಇದು ಪೂರಕ ಆಗಿರ್ತದೆ. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಇದನ್ನು ನಾಳೆ ಅಭ್ಯಾಸದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡು ಅಭ್ಯಾಸ ಮಾಡ್ತೀವಿ. ಇದಾದ ನಂತರ ನಾವು ಶೀತಲಿ, ಸಿತ್ಕಾರಿ, ಸದಂತ ಅನ್ನುವ 3 ಪ್ರಾಣಾಯಾಮಗಳು ಜೋಡಿಸ್ಕೋತೀವಿ. ತುಂಬ ಸುಲಭವಾಗಿರುವಂಥದ್ದು, ಶರೀರವನ್ನು ವೇಗವಾಗಿ ತಂಪುಗೊಳಿಸುವಂಥ ಕ್ರಿಯೆ. ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ಕಪಾಲಭಾತಿ ಮಾಡಬೇಕಿದ್ರೆ ಬಾಡಿ ಸ್ವಲ್ಪ ಹೀಟ್ ಆಗುತ್ತೆ. ಅದನ್ನು ತಂಪು ಮಾಡೋದಕ್ಕೆ ಈ 3 ಪ್ರಾಣಾಯಾಮ ಜೋಡಿಸ್ಕೋತೀವಿ. ಶೀತಲಿ ಪ್ರಾಣಾಯಾಮ ಅಂತ ಹೇಳಿದ್ರೆ ನಾಲಿಗೆಯನ್ನು ಉದ್ದಕ್ಕೆ ಮಡಿಸ್ಕೊಳ್ಳೋದು. ಹೇಗೆ? ಹೀಗೆ ಸುರುಳಿಯಾಕ ಮಾಡ್ಕೊಳ್ಳೋದು. ನಾಲಿಗೆಯನ್ನು ಮಾಡಿಕೊಂಡು ನಾಲಿಗೆಯಿಂದ ಉಸಿರು ತಗೊಳ್ಳೋದು, ಮೂಗಿನಿಂದ ಹೊರಗೆ ಬಿಡೋದು. ಪೂರಕ, ರೇಚಕ. ಹೇಗೆ? ಈ ರೀತಿಯಾಗಿ ಇದು ಶೀತಲಿ ಪ್ರಾಣಾಯಾಮ. ಸಿತ್ಕಾರಿ ಅಂತ ಹೇಳಿದ್ರೆ ನಾಲಿಗೆನ ಒಳಮುಖವಾಗಿ ಮಡಚುವುದು. ಹೇಗೆ? ಹೀಗೆ ಒಳಮುಖವಾಗಿ ಮಡಚುವುದು. ಮಡಚಿ ಅಕ್ಕಪಕ್ಕದಿಂದ ಉಸಿರು ತಗೊಳ್ಳೋದು. ಹೇಗೆ? ಗಮನಿಸ್ಕೊಳ್ಳಿ. ಮೂಗಿನಿಂದ ಹೊರಗೆ ಬಿಡೋದು, ಬಾಯಿಂದ ತಗೊಳ್ಳೋದು, ಮೂಗಿಯಿಂದ ಬಿಡೋದು. ಈ ರೀತಿಯಾಗಿ. 3ನೇದು ಸದಂತ, ಹಲ್ಲಿನ ಸಿರೆಗಳ ಮಧ್ಯದಿಂದ ಉಸಿರು ತಗೊಳ್ಳೋದು. ಹೇಗೆ? ಹೀಗೆ ಮೂಗಿಂದ ಬಿಡೋದು. ಅಂದರೆ ತಂಪಾಗುತ್ತೆ. ಗಾಳಿ ತಗೊಳ್ಳುವಾಗಲೇ ಬಾಯಿಯೆಲ್ಲ ತಂಪಾಗುತ್ತೆ. ಈ ರೀತಿಯಾಗಿ ಈ 3 ಕ್ರಿಯೆ ಮಾಡೋದ್ರಿಂದ ಯಾರಿಗೆ ಬಾಯಿ ಹುಣ್ಣಾಗಿದೆ, ಬಾಡಿ ಹೀಟ್ ಆಗಿದೆ, ಬಾಯಿ ಹೀಟ್ ಆಗುವಂಥ ಸಮಸ್ಯೆಗಳೇನಿದೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ಯಾವುದು? ಈ ಶೀತಲಿ ಪ್ರಾಣಾಯಾಮದಿಂದ. ಮತ್ತು ಕೊನೆಯ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮದಲ್ಲಿ ನಾವು ಮುದ್ರೆಯನ್ನು ಜೋಡಿಸ್ಕೋತೀವಿ. 2 ಮುದ್ರೆಯನ್ನು ಜೋಡಿಸ್ಕೋತೀವಿ. ಒಂದು ಷಣ್ಮುಖಿ ಮುದ್ರೆ, ಇನ್ನೊಂದು ಕೇಚರಿ ಮುದ್ರೆ. ಷಣ್ಮುಖಿ ಮುದ್ರೆ ನಾವು ಕೈಯಲ್ಲಿ ಮಾಡುವಂಥ ಮುದ್ರೆ. ಕೇಚರಿ ಮುದ್ರೆ ನಮಗೆಲ್ಲ ಗೊತ್ತಿದೆ, ನಾಲಿಗೆಯನ್ನು ಮಡಚಿ ಮೇಲ್ಮುಖವಾಗಿ ಒತ್ತಲ್ಪಡುವಂಥದ್ದು. ಆ ಮುದ್ರೆ ಮಾಡಿಕೊಂಡು ಈ ಭ್ರಾಮರಿ ಪ್ರಾಣಾಯಾಮ ಮಾಡ್ತೀವಿ. ಭ್ರಾಮರಿ ಪ್ರಾಣಾಯಾಮ ಮಾಡಬೇಕಿದ್ರೆ ನಾವು ಷಣ್ಮುಖಿ ಮುದ್ರೆ ಹೇಗೆ ಜೋಡಿಸ್ಕೋತೀವಿ ಅಂತಂದರೆ, ನೀವು ಕೂಡ ಜೋಡಿಸ್ಕೊಳ್ಳಿ, ಗಮನಿಸ್ಕೊಳ್ಳಿ ಹೇಗೆ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ಈ ತೋರು ಬೆರಳಿದೆಯಲ್ಲ, ಇದನ್ನು ಕಣ್ಣಿನ ರೆಪ್ಪೆ ಮುಚ್ಚಿ ರೆಪ್ಪೆ ಕೆಳಭಾಗದಲ್ಲಿ ಸ್ಥಾಪಿಸುವುದು. ನಿಮಗೆ ನಾನು ಕಾಣ್ತಾ ಇಲ್ಲ, ಯಾಕಂದರೆ ನೀವು ಕಣ್ಣು ಮುಚ್ಕೊಂಡಿದ್ರಿ, ರೆಪ್ಪೆ ಕೆಳಭಾಗದಲ್ಲಿ ಸ್ಥಾಪಿಸ್ಕೊಂಡಿದ್ರಿ. ಗಮನಿಸ್ಕೊಳ್ಳಿ ಒಮ್ಮೆ ಬೇಕಿದ್ರೆ. ಈಗ ಕಣ್ಣು ಬಿಡಿಸ್ಕೊಳ್ಳಿ, ಪರವಾಗಿಲ್ಲ. ಕೈ ಹೀಗೆ ಇರಲಿ, ಕಣ್ಣು ಬಿಡಿಸ್ಕೊಳ್ಳಿ, ಯಾಕಂದರೆ ಮುಂದಿನ ಮುದ್ರೆ ಕಾಣೋದಿಲ್ಲ. ಈಗ ಮಧ್ಯದ ಬೆರಳಿದೆಯಲ್ಲ, ಅದನ್ನು ಮೂಗಿನ ಮೇಲೆ ಸ್ಥಾಪಿಸ್ಕೊಳ್ಳಿ. ಹಾಗೆ ನಮ್ಮ ಉಂಗುರದ ಬೆರಳಿದೆಯಲ್ಲ, ಇದನ್ನು ಮೀಸೆಯ ಭಾಗದಲ್ಲಿ, ತುಟಿಯ ಮೇಲ್ಭಾಗದಲ್ಲಿ ಸ್ಥಾಪಿಸ್ಕೊಳ್ಳೋಣ. ಹಾಗೆ ಕಿರು ಬೆರಳಿದೆಯಲ್ಲ, ಅದನ್ನು ತುಟಿಯ ಕೆಳಭಾಗದಲ್ಲಿ ಈ ರೀತಿಯಾಗಿ ಸ್ಥಾಪಿಸ್ಕೊಳ್ಳುವಂಥದ್ದು. ಈ ರೀತಿಯಾಗಿ. ಈಗ ಇನ್ನೊಂದು ಬೆರಳಿದೆಯಲ್ಲ, ಹೆಬ್ಬೆರಳು, ಏನು ಮಾಡೋದು? ಅದನ್ನು ಈ ಕಿವಿಯ ಭಾಗ ಇದೆಯಲ್ಲ, ಈ ಭಾಗ ನೋಡಿ ಕರೆಕ್ಟಾಗಿ ಕಾಣುತ್ತೆ ನಿಮಗೆ. ಈ ಭಾಗ ಇದೆಯಲ್ಲ, ಈ ಭಾಗವನ್ನು ಸೇರಿಸ್ಕೊಂಡು ಕಿವಿಯ ದ್ವಾರವನ್ನು ಮುಚ್ಚುವುದು. ಅಂದರೆ ಹೊರಗಡೆ ಯಾವುದೇ ಶಬ್ದಗಳು ಕೇಳದಾಗೆ ಕಿವಿಯ ದ್ವಾರವನ್ನು ಮುಚ್ಚುವುದು. ಹಾಗೇನಾಗುತ್ತೆ, ಕಿವಿ ಕೂಡ ಮುಚ್ಚಲ್ಪಡ್ತದೆ, ಕಣ್ಣು ಕಾಣ್ತಾ ಇಲ್ಲ, ಅಂದರೆ ಕಣ್ಣು ಕೂಡ ಮುಚ್ಚಲ್ಪಟ್ಟಿದೆ. ಹೊರಗಿನ ಇಂದ್ರಿಯಗಳು ಯಾವುದೇ ನಮಗೆ ಈ ಕ್ರಿಯೆಗೆ ತೊಂದರೆ ಕೊಡ್ತಾ ಇಲ್ಲ. ಅಂತರ್ಮುಖವಾಗಿ ಗಮನಿಸೋದಕ್ಕೆ ತುಂಬ ಇದು ಪ್ರೇರಣೆ ಆಗಿರ್ತದೆ. ಇದನ್ನು ಈ ಮುದ್ರೆ ಮಾಡಿಕೊಂಡು ಮಾಡುವಂಥ ಪ್ರಾಣಾಯಾಮಕ್ಕೆ ನಾವು ಭ್ರಾಮರಿ ಮುದ್ರೆ ಅಂತ ಕರೀತೀವಿ. ಭ್ರಾಮರಿ ಅಂತಂದರೆ ಜೇನ್ನೊಣ. ಅದು ಹೇಗೆ ಜೇಂಕಾರವನ್ನು ಮಾಡ್ತದ, ಹಾಗೆ ನಾವು ಜೇಂಕಾರ ಮಾಡುವಂಥದ್ದು. ಅಂದರೆ ಮೂಗಿಂದ ಉಸಿರು ತಗೊಳ್ಳೋದು, ಬಿಡಬೇಕಿದ್ರೆ ಈ ರೀತಿಯಾಗಿ. ಅಂದರೆ ಆ ಉಸಿರಾಟ ಬಿಡಬೇಕಿದ್ರೆ ಪೂರ್ತಿ ಶಿರೋಭಾಗ ವೈಬ್ರೇಷನ್ ಆಗುತ್ತೆ, ಈ ಕಂಠಭಾಗ ವೈಬ್ರೇಷನ್ ಆಗ್ತದೆ. ಅಭ್ಯಾಸ ಮಾಡ್ತಾಗೆ ಇಡೀ ಶರೀರ ವೈಬ್ರೇಷನ್ ಆಗುತ್ತೆ. ಸೊ ಇದನ್ನು ಮುದ್ರೆಯನ್ನು ಜೋಡಿಸ್ಕೊಂಡು ಹೇಗೆ ಮಾಡೋದು ಅಂತ ಒಮ್ಮೆ ತೋರಿಸ್ಕೊಡ್ತೇನೆ, ನೀವು ಗಮನಿಸ್ಕೊಳ್ಳಿ. ಮತ್ತೆ ನಾವು ಅಭ್ಯಾಸ ಮಾಡಬೇಕಿದ್ರೆ ಒಟ್ಟಿಗೆ ಮಾಡ್ತೀವಿ. ನೋಡಿ, ತೋರು ಬೆರಳು ಕಣ್ಣಿನ ರೆಪ್ಪೆ ಕೆಳಭಾಗದಲ್ಲಿ, ಮಧ್ಯದ ಬೆರಳು ಮೂಗಿನ ತುದಿ ಭಾಗದಲ್ಲಿ. ಒತ್ತಲಿಕ್ಕಿಲ್ಲ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅದನ್ನ ಸ್ಪರ್ಶ ಮಾತ್ರ ಮಾಡೋದು, ಎಲ್ಲ ಬೆರಳು ಸ್ಪರ್ಶ ಮಾತ್ರ. ಈಗ ಉಂಗುರದ ಬೆರಳು ತುಟಿಯ ಮೇಲ್ಭಾಗ, ಕಿರು ಬೆರಳು ತುಟಿಯ ಕೆಳಭಾಗ. ಹಾಗೆ ನಮ್ಮ ಹೆಬ್ಬೆರಳು ಕಿವಿಯ ದ್ವಾರವನ್ನು ಮುಚ್ಚುತ್ತೇವೆ. ಕಿವಿಯ ದ್ವಾರವನ್ನು ಮುಚ್ಚಿ ಇಲ್ಲಿ ನಾವು ಉಸಿರು ತಗೊಳ್ತೀವಿ ಮೂಗಿಂದಲೇ ವಾಪಸ್ ಬಿಡಬೇಕಿದ್ರೆ ಮಕಾರವನ್ನು ಉಚ್ಚರಿಸ್ತೀವಿ. ನಾವು ಓಂಕಾರದಲ್ಲಿ ಮಕಾರ ಮಾಡ್ತೀವಲ್ಲ, ಆ ರೀತಿಯಾಗಿ. ಈಗ ಒಮ್ಮೆ ಮಾಡಿ ನೋಡ್ತೇನೆ ನಾನು, ಗಮನಿಸ್ಕೊಳ್ಳಿ. ಹೀಗೆ ಅಂದರೆ ಕಣ್ಣು ಮುಚ್ಕೊಂಡೇ ಮಾಡ್ತೀವಿ. ಇದರಿಂದ ನಮ್ಮ ಶಿರೋಭಾಗದ, ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಇಂಪ್ರೂವ್ಮೆಂಟ್ ಆಗುತ್ತೆ. ಏಕಾಗ್ರತೆಗೆ ತುಂಬ
ಒಳ್ಳೆಯದಾದ ಪ್ರಾಣಾಯಾಮ ಅಂತ ಹೇಳ್ಬೋದು. ಏಕಾಗುತ್ತೆ, ಯಾಕಂದರೆ ನಮ್ಮ ಇಂದ್ರಿಯಗಳು ಹೊರಗಡೆ ಯಾವುದು ನೋಡ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಅದರಿಂದ ಅಂತರ್ಮುಖವಾಗಿ ಗಮನಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಪ್ರಾಣಾಯಾಮ. ಅದರಿಂದ ನಮ್ಮ ಕಂಠದ ಭಾಗ, ಶಿರೋಭಾಗ ವೈಬ್ರೇಷನ್ ಆಗೋದ್ರಿಂದ ಮೆದುಳಿನ ಕಾರ್ಯಕ್ಷಮತೆ ಇಂಪ್ರೂವ್ಮೆಂಟ್ ಆಗುತ್ತೆ, ಬುದ್ಧಿಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ, ನೆನಪಿನ ಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇವೆಲ್ಲವೂ ಕೂಡ ಈ ಭ್ರಾಮರಿಂದ ನಮಗೆ ಪ್ರಯೋಜನ ಆಗುತ್ತೆ. ಜೊತೆಗೆ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಈ ವೈರಸ್ ಸಂದರ್ಭದಲ್ಲಿ ನಾವು ಇತ್ತೀಚೆಗೆ ಪೇಪರಲ್ಲೆಲ್ಲ ನೋಡಿರ್ಬೋದು, ನೀವು ಭ್ರಾಮರಿ ಪ್ರಾಣಾಯಾಮ ಮಾಡಿ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ವೃದ್ಧಿಸ್ಕೊಳ್ಳಿ ಅಂತೇಳಿ. ಸೊ ಈ ಸಂದರ್ಭದಲ್ಲಿ ಭ್ರಾಮರಿ ಪ್ರಾಣಾಯಾಮ ತುಂಬ ಪ್ರಯೋಜನ ಕೊಡ್ತದೆ. ಜೊತೆಗೆ ಕಪಾಲಭಾತಿ ಕೂಡ ಅಷ್ಟೇ, ಆ ಉಸಿರಾಟದ ವೇಗವನ್ನು ಅದು ಸಮರ್ಪಕವಾಗಿ ನಡೆಯುವಂತೆ ಶರೀರದಲ್ಲಿ ಜೋಡಿಸ್ಕೊಳ್ತದೆ. ಈ ರೀತಿಯಾಗಿ ಎಲ್ಲ ಪ್ರಾಣಾಯಾಮಗಳನ್ನು ನಾವೀಗ ಅರ್ಥ ಮಾಡ್ಕೊಂಡಿದ್ದೀವಿ ಹೇಗೆ ಮಾಡೋದು ಅಂತೇಳಿ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಈಗ ಕಣ್ಣು ಮುಚ್ಕೊಂಡು ಮಾಡೋದಂಥ ಪ್ರಯತ್ನ ಮಾಡ್ತೀವಿ. ಅಭ್ಯಾಸ ಗೊತ್ತಾಗಲಿಲ್ವಾ, ಬೇಕಿದ್ರೆ ಸ್ವಲ್ಪ ಆ ಅಭ್ಯಾಸ ಆದ ನಂತರ ಸ್ಥಿತಿ ಹೇಗೆ ಮಾಡ್ತಾ ಇದ್ದಾರೆ ಗಮನಿಸ್ಕೊಂಡು ಮಾಡಿದರೂ ಪರವಾಗಿಲ್ಲ. ಆದರೆ ನಿತ್ಯಾಭ್ಯಾಸದಲ್ಲಿ ಮಾಡಬೇಕಿದ್ರೆ ಕಣ್ಣು ಮುಚ್ಕೊಂಡು ಮಾಡೋದನ್ನು ಮಾತ್ರ ಮರಿಬೇಡಿ. ಆಗ್ಬೋದು. ಈಗ ನಾವು ಪ್ರಾಣಾಯಾಮ ಮಾಡೋದಕ್ಕೆ ಸಿದ್ಧರಾಗೋಣ. ಆಗ್ಬೋದಾ? ಸರಿ, ಹರಿ ಓಂ. ಈಗ ಪ್ರಾಣಾಯಾಮಕ್ಕೆ ಸಿದ್ಧರಾಗ್ತೀವಿ. ಪ್ರಾಣಾಯಾಮ ಅಭ್ಯಾಸ ಮಾಡೋ ಮುಂಚೆ ಮಂತ್ರವನ್ನು ಜೋಡಿಸ್ಕೋತೀವಿ. ನಾನು ಆಗ ಹೇಳಿದಾಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನಾಳೆ ಅಭ್ಯಾಸ ಮಾಡುವ ಅಂತ ಹೇಳಿದ್ವಿ. ಇವತ್ತಿನ ತರಗತಿಯಲ್ಲಿ ಜೋಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ಕಪಾಲಭಾತಿಯನ್ನು ಮಾಡಿಸ್ತೀವಿ. ಯಾಕಂದರೆ ಪ್ರಾಣಾಯಾಮ ಕೇವಲ ಪ್ರಾಣಾಯಾಮ ಮಾಡಬೇಕಿದ್ರೆ ಕಪಾಲಭಾತಿ ಮೊದಲು ಮಾಡಿದರೆ ನಮ್ಮ ಶ್ವಾಸಕೋಶ ಇದಕ್ಕೆ ಹೊಂದಿಕೊಳ್ತದೆ. ಅದರಿಂದ ಮೊದಲಿಗೆ ಕಪಾಲಭಾತಿ ಮಾಡಿ, ನಂತರ ಇದರದ ನಾಡಿ ಶೋಧನದ 6 ಪ್ರಕಾರಗಳನ್ನು ಅಭ್ಯಾಸ ಮಾಡ್ತೀವಿ. ನಂತರ ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತೀವಿ, ಶೀತಲಿ ಮಾಡ್ತೀವಿ, ಅಲ್ಲಿಂದ ಭ್ರಾಮರಿ ಪ್ರಾಣಾಯಾಮ ಮಾಡ್ತೀವಿ. ಆಗ್ಬೋದು? ಸರಿ, ಸಿದ್ಧರಾಗ್ತೀವಿ. ಎರಡೂ ಕೈಯಲ್ಲಿ ನಮಸ್ಕಾರ ಮುದ್ರೆಯನ್ನು ಜೋಡಿಸ್ಕೊಳ್ಳೋಣ. ಲಘು ಓಂಕಾರದೊಂದಿಗೆ ಪ್ರಾಣಾಯಾಮ ಮಂತ್ರ. ಸುಖಾಸನದಲ್ಲಿ ಕೂತ್ಕೊಳ್ಳೋಣ. ಸುಖಾಸನದಲ್ಲಿ ಕೂತ್ಕೊಂಡಿದ್ದೀವಿ. ಪ್ರಾಣಶ್ಚೇದಂ ವರ್ಷೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿದೇಹಿನಃ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗಿಸ್ಕೊಳ್ಳೋಣ. ಅಣ್ಣನವರು ವಜ್ರಾಸನ ಕೂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದಾನೆ. ಈಗ ವಜ್ರಾಸನ ಮತ್ತು ಸುಖಾಸನದಲ್ಲಿ ಕೂತ್ಕೊಂಡಿದ್ದಾರೆ. ವಜ್ರಾಸನ ಕೂತ್ಕೊಂಡ್ರೆ ಹೇಗಾಗತ್ತೆ, ಸುಖಾಸನದಲ್ಲಿ ಕೂತ್ಕೊಂಡ್ರೆ ಹೇಗಾಗತ್ತೆ ನಿಮಗೆ ಅನುಭವಕ್ಕೆ ಬರಲಿ ಅಂತೇಳಿ ಅವರನ್ನು ಕೂತ್ಕೊಳಿಸಿದ್ದೀವಿ. ಯಾವ ಆಸನದಲ್ಲಿ ಬೇಕಿದ್ರೆ ಕೂತ್ಕೊಳ್ಬೋದು, ಪದ್ಮಾಸನದಲ್ಲಿ ಕೂಡ ಕೂತ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಬೆನ್ನು ಕತ್ತು ನೇರ ಮಾಡ್ಕೊಂಡಿದ್ದೀವಿ. ಇನ್ನು ಅಭ್ಯಾಸ ಪೂರ್ತಿ ಸಾಧ್ಯವಾದಷ್ಟು ಕಣ್ಣು ಮುಚ್ಕೊಂಡು ಮಾಡೋದಂಥ ಪ್ರಯತ್ನವನ್ನು ಮಾಡೋಣ. ಸಂಶಯ ಇದ್ದರೆ ಇವತ್ತು ನೋಡ್ಕೊಳ್ಳಿ, ಆದರೆ ನಿತ್ಯ ಅಭ್ಯಾಸ ಮಾಡಬೇಕಿದ್ರೆ ಕಣ್ಣು ಮುಚ್ಕೊಂಡೇ ಮಾಡೋಣ. ಮೊದಲಿಗೆ ಕಪಾಲಭಾತಿ ಪ್ರಾಣಾಯಾಮ. ಎರಡೂ ಕೈಯಲ್ಲಿ ದ್ರೋಣ ಮುದ್ರೆ, ಮಂಡಿಯನ್ನು ಆವರಿಸ್ಕೊಳ್ತೀವಿ. ಬೆನ್ನು ಕತ್ತು ನೇರ ಮಾಡ್ಕೊಂಡಿದ್ದೀವಿ. ಕ್ಷಿಪ್ರವಾದ ಉಸಿರಾಟ ಸೂಚನೆ ಪ್ರಕಾರ ಮಾಡೋಣ. ಸಿದ್ಧ. ಮೂಗಿನ ಹೊಳ್ಳೆಯಿಂದ ಉಸಿರನ್ನು ವೇಗವಾಗಿ ಹೊರಕ್ಕೆ ಬಿಡುವಂಥದ್ದು ಆಟೋಮೆಟಿಕ್ಕಾಗಿ ಒಳಗೆ ತಗೊಂಡು ಹೋಗುತ್ತೆ. ಗಮನ ನಮ್ಮ ನಾಭಿ ಭಾಗದಲ್ಲಿ, ಇಲ್ಲಿ ಹೊಟ್ಟೆ ಚಲನೆ ಮೇಲೆ ಅಲ್ಲ, ನಾಭಿ ಭಾಗದಲ್ಲಿ, ನಾಭಿಯನ್ನು ಗಮನಿಸ್ಕೊಂಡು ಈ ಕ್ರಿಯೆಯನ್ನು ಮಾಡ್ತೀವಿ. ಸಿದ್ಧ. ಕುರು. ಸ್ತಬ. ನಿಲ್ಲಿಸ್ತೀವಿ, ಗಮನಿಸ್ತೀವಿ. ಉಸಿರಾಟ ಆಗ್ತಾ ಇಲ್ಲ ಅಂದರೆ ನಿರ್ವಾತ ಸ್ಥಿತಿಯಲ್ಲಿ ಇದ್ದೀವಿ. ಉಸಿರಾಟ ಮಾಡಬೇಕು ಅಂತ ಅನಿಸುವುದಿಲ್ಲ, ಆ ಸ್ಥಿತಿಯಲ್ಲಿ ಇದ್ದೀವಿ. ಇದಕ್ಕೆ ನಾವು ನಿರ್ವಾತ ಸ್ಥಿತಿ ಅಂತ ಹೇಳ್ತೀವಿ. ಈ ಸ್ಥಿತಿಯಲ್ಲಿ ಸಂಪೂರ್ಣ ಶರೀರವನ್ನು ಗಮನಿಸ್ತೀವಿ. ಸಂಪೂರ್ಣ ಶರೀರವನ್ನು ಗಮನಿಸ್ತಾ ಇದ್ದೀವಿ. ಈಗ ಎರಡನೇ ಹಂತ ಮತ್ತೆ ಆರಂಭ ಮಾಡ್ತೀವಿ. ಸಿದ್ಧ. ಕುರು. ಸ್ತಬ. ನಿಲ್ಲಿಸ್ತೀವಿ. ನಿರ್ವಾತ ಸ್ಥಿತಿ ಗಮನಿಸೋಣ. ಉಸಿರಾಟ ಮಾಡಬೇಕು ಅಂತ ಅನಿಸುವುದಿಲ್ಲ, ಆ ಸ್ಥಿತಿಯಲ್ಲಿದ್ದೀವಿ ಈಗ ನಾವು.
ಸಂಪೂರ್ಣ ಶರೀರವನ್ನು ಗಮನಿಸಿದಾಗ ಸಂಪೂರ್ಣ ಶರೀರದಲ್ಲಿ ಆಗುತ್ತಿರುವಂತಹ ಕಂಪನ, ಸಂವೇದನೆ ನಮಗೆ ಅನುಭವಕ್ಕೆ ಬರ್ತಾ ಇದೆ, ಅದನ್ನು ಗಮನಿಸ್ತಾ ಇದ್ದೀವಿ. 3ನೇ ಆವೃತ್ತಿ. ಇನ್ನು ಸ್ವಲ್ಪ ಕೌಂಟಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಯಾರಿಗೆ ಆಗ್ತದೆ ಅವ್ರು ಮಾತ್ರ ಕಂಟಿನ್ಯೂ ಮಾಡ್ಕೊಳ್ಳೋಣ. ಆಗೋದಿಲ್ಲ ಅಂತಾದರೆ ಹಾಗೇ ನಿಲ್ಲಿಸ್ಕೊಳ್ಳೋಣ. ಸಿದ್ಧ, ಕುರು. ಸ್ತಬ, ನಿರ್ವಾತ ಸ್ಥಿತಿ. ಸಂಪೂರ್ಣ ಶರೀರವನ್ನು ಗಮನಿಸೋಣ. ಶರೀರದಲ್ಲಿ ಯಾವುದೇ ಚಲನೆ ಇರುವುದಿಲ್ಲ, ತಟಸ್ಥವಾಗಿದ್ದೀವಿ. ಆಸನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮುಂದಿನ ಪ್ರಾಣಾಯಾಮ ನಾಡಿ ಶೋಧನದ ಪ್ರಕಾರಗಳು. ಇದಕ್ಕೆ ಎಡಕೈಯಲ್ಲಿ ಚಿನ್ಮುದ್ರೆ ಹಾಗೆ ಬಲಕೈಯಲ್ಲಿ ಕೂಡ ಚಿನ್ಮುದ್ರೆಯನ್ನು ಜೋಡಿಸ್ಕೋತೀವಿ. ಬೆನ್ನು ಕತ್ತು ನೇರವಾಗಿದೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂದರೆ ಮೂಗಿನ 2 ನಾಸಿಕರಂಧ್ರದಿಂದ ಹೊರಕ್ಕೆ ಬಿಡುವುದು ಹಾಗೆ ಸಮ ಪ್ರಮಾಣದಲ್ಲಿ ಒಳಗೆ ತಗೊಳ್ಳೋದು. ಈ 6 ಪ್ರಕಾರದಲ್ಲಿ ಕೂಡ ಉಸಿರಾಟ ಮಾಡುವಂಥ ಶಬ್ದ ನಮ್ಮ ಕಿವಿಗೆ ಕೇಳದಷ್ಟು ನಿಧಾನವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸಿದ್ಧರಾಗ್ತೀವಿ. ಮೊದಲಿಗೆ ರೇಚಕ, ಕುರು. ಪೂರಕ, ರೇಚಕ, ಪೂರಕ, ರೇಚಕ. ಗಮನಿಸ್ತೀವಿ. ಸಹಜ ಉಸಿರಾಟ, ಸಹಜವಾದ ಉಸಿರಾಟ. ಚಂದ್ರಾನುಲೋಮ ಪ್ರಾಣಾಯಾಮಕ್ಕೆ ಸಿದ್ಧರಾಗ್ತೀವಿ. ಈಗ ಎಡಕೈಯಲ್ಲಿ ಚಿನ್ಮುದ್ರೆ ಹಾಗೆ ಇರ್ತದೆ, ಬಲಕೈಯಲ್ಲಿ ಅಪಾನ ಮುದ್ರೆಯನ್ನು ಜೋಡ್ಕೋತೀವಿ. ಅಪಾನ ಮುದ್ರೆ ಅಂದರೆ ಹೆಬ್ಬೆರಳನ್ನು ಬಲ ಹೊಳ್ಳೆಯನ್ನು ಮುಚ್ಚುವುದಕ್ಕೆ ಉಪಯೋಗಿಸ್ತೀವಿ. ಮಧ್ಯದ ಬೆರಳು ಮತ್ತು ಉಂಗುರ ಬೆರಳನ್ನು ಎಡ ಹೊಳ್ಳೆಯನ್ನು ಮುಚ್ಚುವುದಕ್ಕೆ ಉಪಯೋಗಿಸ್ತೀವಿ. ಈಗ ನಾವು ಎಡಭಾಗದಲ್ಲಿ ಉಸಿರಾಟ ಮಾಡೋದರಿಂದ ಬಲ ಹೊಳ್ಳೆಯನ್ನು ಮುಚ್ಚುತ್ತೀವಿ. ಎಡ ಹೊಳ್ಳೆಯಿಂದ ಉಸಿರಾಟ ಪೂರ್ತಿ ಖಾಲಿ ಮಾಡ್ಕೋತೀವಿ. ರೇಚಕ, ಕುರು. ಪೂರಕ, ಅದೇ ಹೊಳ್ಳೆಯಿಂದ ರೇಚಕ. ರೇಚಕ, ಪೂರಕ, ರೇಚಕ. ಈಗ ಸೂರ್ಯಾನುಲೋಮ ಪ್ರಾಣಾಯಾಮ ಅಂದರೆ ಬಲ ನಾಸಿಕರಂಧ್ರದಿಂದ ಉಸಿರಾಟ ಮಾಡುವಂಥದ್ದು. ಈಗ ಎಡ ಹೊಳ್ಳೆಯನ್ನು ಮುಚ್ಕೋತೀವಿ, ಬಲ ಹೊಳ್ಳೆಯಿಂದ ಉಸಿರಾಟ ಬಿಡ್ತೀವಿ. ರೇಚಕ, ಮೊದಲಿಗೆ ರೇಚಕ, ಕುರು. ಪೂರಕ, ಅದೇ ಹೊಳ್ಳೆಯಿಂದ ರೇಚಕ, ಪೂರಕ, ರೇಚಕ. ಹಾಗೆ ನಿಧಾನವಾಗಿ ಬಲಕೈಯನ್ನು ಕೆಳಗಿಳಿಸ್ಕೊಳ್ಳೋಣ. ನಿರ್ವಾತ ಸ್ಥಿತಿ ಇದ್ದರೆ ನಿರ್ವಾತ ಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಸಹಜ ಉಸಿರಾಟ ಮಾಡಬೇಕು ಅಂತ ಅನಿಸಿದಾಗ ಸಹಜ ಉಸಿರಾಟವನ್ನು ಮುಂದುವರಿಸ್ತೀವಿ. ಮುಂದಿನ ಪ್ರಾಣಾಯಾಮ ಚಂದ್ರ ಭೇದನ ಪ್ರಾಣಾಯಾಮ. ಚಂದ್ರ ನಾಡಿಯಿಂದ ಭೇದಿಸಿ ಸೂರ್ಯನಾಡಿಯಲ್ಲಿ ರೇಚಕ ಮಾಡುವಂಥದ್ದು. ಸಿದ್ಧರಾಗ್ತೀವಿ. ಎಡಕೈಯಲ್ಲಿ ಚಿನ್ಮುದ್ರೆ, ಬಲಕೈಯಲ್ಲಿ ಅಪಾನ ಮುದ್ರೆ. ಎಡ ಹೊಳ್ಳೆಯಿಂದ ರೇಚಕ, ಕುರು. ಪೂರಕ, ಬಲದಿಂದ ರೇಚಕ, ಮತ್ತೆ ಎಡದಿಂದ ಪೂರಕ,
ಮತ್ತೆ ಬಲದಿಂದ ರೇಚಕ. ಚಂದ್ರ ಭೇದನ ಪ್ರಾಣಾಯಾಮ ಆಯಿತು. ಈಗ ಸೂರ್ಯ ಭೇದನ ಪ್ರಾಣಾಯಾಮಕ್ಕೆ ಸಿದ್ಧರಾಗ್ತೀವಿ. ಅಂದರೆ ಬಲದಿಂದ ತೆಕ್ಕೊಂಡು ಎಡದಿಂದ ಬಿಡುವಂಥದ್ದು. ಸಿದ್ಧರಾಗ್ತೀವಿ. ರೇಚಕ ಕುರು ಪೂರಕ ರೇಚಕ ಮತ್ತೆ ಬಲದಿಂದ ಪೂರಕ ಎಡದಿಂದ ರೇಚಕ. ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ಕೊಳ್ಳೋಣ. ಗಮನಿಸೋಣ. ನಿರ್ವಾತ ಸ್ಥಿತಿ. ನಂತರ ಸಹಜವಾದ ಉಸಿರಾಟ ಮಾಡೋಣ. ಈಗ ನಾಡಿ ಶೋಧನ ಪ್ರಾಣಾಯಾಮಕ್ಕೆ ಸಿದ್ಧರಾಗ್ತೀವಿ. ಎಡ ಕೈಯಲ್ಲಿ ಚಿನ್ಮುದ್ರೆ ಹಾಗೆ ಇರ್ತದೆ, ಬಲ ಕೈಯಲ್ಲಿ ಅಪಾನ ಮುದ್ರೆಯನ್ನು ಜೋಡಿಸ್ಕೋತೀವಿ. ಸಿದ್ಧ. ಈಗ ಎಡ ಹೊಳ್ಳೆಯಿಂದ ಉಸಿರನ್ನು ಪೂರ್ತಿ ಖಾಲಿ ಮಾಡಿ ಎಡದಿಂದ ತೆಗೊಳ್ಳೋದು, ಮತ್ತು ಬಲದಿಂದ ರೇಚಕ ಮಾಡ್ಕೊಳ್ಳೋದು, ಮತ್ತೆ ಬಲದಿಂದ ತೆಕೊಂಡು ಎಡದಿಂದ ರೇಚಕ ಮಾಡುವಂಥದ್ದು. ಎಲ್ಲರೂ ಸಿದ್ಧರಾಗ್ತೀವಿ. ಇದು ಒಂದು ಆವೃತ್ತಿ ಆಗತ್ತೆ. ಹಾಗೆ 2 ಆವೃತ್ತಿಯನ್ನು ಮಾಡೋಣ. ಸಿದ್ಧ. ಎಡ ಹೊಳ್ಳೆಯಿಂದ ರೇಚಕ ಕುರು ಪೂರಕ ಬಲದಿಂದ ರೇಚಕ ಬಲದಿಂದ ಪೂರಕ ಎಡದಿಂದ ರೇಚಕ ಮತ್ತೆ ಎಡದಿಂದ ಪೂರಕ ಬಲದಿಂದ ರೇಚಕ ಮತ್ತೆ ಬಲದಿಂದ ಪೂರಕ ಎಡದಿಂದ ರೇಚಕ. 2ನೇ ಆವೃತ್ತಿ ಆಯಿತು. ನಿಧಾನವಾಗಿ ಬಲಕೈಯನ್ನು ಕೆಳಗಿಳಿಸಿ 2 ಕೈಯಲ್ಲಿ ಚಿನ್ಮುದ್ರೆಯನ್ನು ಅಳವಡಿಸ್ಕೊಳ್ಳೋಣ. ಸಂಪೂರ್ಣ ಶರೀರದಲ್ಲಿ ಆಗುತ್ತಿರುವಂತಹ ಪರಿವರ್ತನೆಗಳನ್ನು ಗಮನಿಸೋಣ. ನಾಡಿ ಶೋಧನ ಪ್ರಾಣಾಯಾಮದಿಂದ ನಮ್ಮ ಶರೀರದಲ್ಲಿರುವಂಥ 72,000 ನಾಡಿಗಳು ಚೈತನ್ಯಗೊಂಡಿದೆ. ಆ ಪ್ರಕೃತಿಯಲ್ಲಿರುವಂತಹ ದಿವ್ಯಶಕ್ತಿ, ಪ್ರಾಣಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡುತ್ತಿರುವಂತಹ ಅನುಭವ ಆಗ್ತಾ ಇದೆ. ಅದನ್ನು ಗಮನಿಸ್ತಾ ಇದ್ದೀವಿ. ಸಂಪೂರ್ಣ ಶರೀರದಲ್ಲಿ ಪ್ರಾಣಶಕ್ತಿಯ ಅರಿವು ನಮಗೆ ಆಗ್ತಾ ಇದೆ. ಕಂಪನ, ಹಾಗೆ ಸಂವೇದನೆ, ಪ್ರತಿಯೊಂದು ಜೀವಕೋಶದಲ್ಲಿ ಉಂಟಾಗುತ್ತಿರುವಂತಹ ಆ ತರಂಗಾಂತರಗಳನ್ನು ಗಮನಿಸೋಣ. ಮುಂದಿನ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಕಪಾಲಭಾತಿ, ಅದರ ಮಧ್ಯದಲ್ಲಿ ನಾವು ನಾಡಿ ಶೋಧನದ ಪ್ರಕಾರಗಳನ್ನು ಮಾಡಿದ್ದೀವಿ. ಅದರಿಂದ ಸ್ವಲ್ಪ ಸಮಯ ಆದ ನಂತರ ಈಗ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತಾ ಇದ್ದೀವಿ. 2 ಕೈಯಲ್ಲಿ ಆದಿಮುದ್ರೆಯನ್ನು ಜೋಡಿಸ್ಕೊಳ್ಳೋಣ. ಆದಿಮುದ್ರೆ ನಮಗೆಲ್ಲರಿಗೂ ಗೊತ್ತಿದೆ. ಆದಿಮುದ್ರೆ ಮಾಡಿಕೊಂಡು ಎದೆ ಮಟ್ಟಕ್ಕೆ ಎತ್ಕೊಳ್ಳೋಣ. 2 ಕೈಯ ಮೊಣಕೈಯನ್ನು ಶರೀರದ ಅಕ್ಕಪಕ್ಕ ಸ್ಪರ್ಶ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಮೇಲೆ ಕೊಂಡೋಗಿ ಹಸ್ತವನ್ನು ಬಿಡಿಸ್ಕೊಳ್ಳೋದು. ಮತ್ತು ವಾಪಸ್ ಬರಬೇಕಿದ್ರೆ ಮತ್ತೆ ಆದಿಮುದ್ರೆ ಮಾಡಿಕೊಂಡು ವಾಪಸ್ ಬರುವಂಥದ್ದು. 3 ವೇಗದಲ್ಲಿ 3 ಹಂತದಲ್ಲಿ ಮಾಡ್ತೀವಿ. ಗಮನಿಸ್ಕೋತೀವಿ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ. ಸಿದ್ಧ. ಸಾಧ್ಯವಾದರೆ ನಾಲಿಗೆಯನ್ನು ಕೇಸರಿ ಮುದ್ರೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಕೊಳ್ಳೋಣ. ಸಿದ್ಧರಾಗ್ತೀವಿ. ಉಸಿರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು, ಸಮ ಪ್ರಮಾಣದಲ್ಲಿ ಹೊರಗೆ ಬಿಡುವಂಥದ್ದು. ಯಾವ ವೇಗದಲ್ಲಿ ತಗೊಂಡಿದ್ದೀವೋ ಅದೇ ವೇಗದಲ್ಲಿ ವಾಪಸ್ ಬಿಡುವಂಥದ್ದು. ಸಿದ್ಧ. ಕುರು ಸೋ ಮೇಲಕ್ಕೆ, ಹಂ ಕೆಳಕ್ಕೆ, ಉಸಿಕೊಳ್ತಾ ಮೇಲಕ್ಕೆ, ಉಸಿರು ಬಿಡುತ್ತಾ ಕೆಳಕ್ಕೆ. ಸೋ ಹಂ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ನಿಧಾನವಾಗಿ ಕೈ ಕೆಳಗಿಳಿಸಿ 2 ಕೈಯಲ್ಲಿ ಚಿನ್ಮುದ್ರೆಯನ್ನು ಅಳವಡಿಸ್ಕೊಳ್ಳೋಣ. 2 ಕೈಯಲ್ಲಿ ಚಿನ್ಮುದ್ರೆಯನ್ನು ಅಳವಡಿಸ್ಕೊಳ್ಳೋಣ. ನಿರ್ವಾತ ಸ್ಥಿತಿ. ಉಸಿರಾಟ ಮಾಡಬೇಕು ಅಂತ ಅನಿಸುವುದಿಲ್ಲ, ಆ ಸ್ಥಿತಿಯಲ್ಲಿದ್ದೀವಿ.
ಎರಡನೇ ಹಂತದಲ್ಲಿ ಸೂಚನೆ ಇರುವುದಿಲ್ಲ, ಎಲ್ಲರೂ ಜೊತೆಯಾಗಿ ಮಾಡೋಣ. ಆಗಕ್ಕಿಂತ ಸ್ವಲ್ಪ ವೇಗವಾಗಿರ್ತದೆ. ಮತ್ತೆ ಸ್ಥಿತಿಗೆ ಬರ್ತೀವಿ. ಎರಡೂ ಕೈಯಲ್ಲಿ ಆದಿಮುದ್ರೆ, ಎದೆ ಮಟ್ಟದಲ್ಲಿ ಎತ್ಕೋತೀವಿ. ಸಿದ್ಧ, ಕುರು. ಸ್ತಬ. ಎರಡೂ ಕೈಯಲ್ಲಿ ಚಿನ್ಮುದ್ರೆ ಅಳವಡಿಸ್ಕೊಂಡಿದ್ದೀವಿ. ಸಂಪೂರ್ಣ ಶರೀರದಲ್ಲಿ ಉಂಟಾಗುತ್ತಿರುವಂತಹ ಸಂವೇದನೆ ಗಮನಿಸ್ತಾ ಇದ್ದೀವಿ. ಆ ಪ್ರಕೃತಿಯಲ್ಲಿರುವಂತಹ ದಿವ್ಯ ಶಕ್ತಿ, ಪ್ರಾಣಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡುತ್ತಿರುವಂತಹ ಅನುಭವವನ್ನು ಪಡ್ಕೊಳ್ತಾ ಇದ್ದೀವಿ. ಶಿರೋಭಾಗದಿಂದ ಅಗೋಚರ ಶಕ್ತಿಯೊಂದು ಶರೀರದಿಂದ ಶಿರೋಭಾಗದಿಂದ ಕೆಳಮುಖವಾಗಿ ಹರಿದು ಬರುತ್ತಿರುವಂತಹ ಆ ಅನುಭವವನ್ನು ನಾವು ಪಡ್ಕೋತಾ ಇದ್ದೀವಿ. ಕಣ್ಣಿನ ರೆಪ್ಪೆಗಳಲ್ಲಿ ಬದಲಾಗುತ್ತಿರುವಂತಹ ಬಣ್ಣ ಬಣ್ಣದ ಚಿತ್ತಾರವನ್ನು ಗಮನಿಸ್ತಾ ಇದ್ದೀವಿ. ಸಂಪೂರ್ಣ ಶರೀರದಲ್ಲಿ ಉಂಟಾಗುತ್ತಿರುವಂತಹ ಆ ಕಂಪನವನ್ನು ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೀವಿ. ನಿರ್ವಾತ ಸ್ಥಿತಿ, ಉಸಿರಾಟ ಮಾಡಬೇಕು ಅಂತ ಅನಿಸುವುದಿಲ್ಲ. ಆ ಸ್ಥಿತಿಯಲ್ಲಿ ಒಂದಷ್ಟು ಸಮಯ ಕಳೀತೀವಿ. ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ. ಮೂರನೇ ಹಂತಕ್ಕೆ ಸಿದ್ಧರಾಗ್ತೀವಿ. ಯಾರಿಗೆ ಸಾಧ್ಯ ಇದೆ ಅವರು ಮಾತ್ರ ಮಾಡ್ಕೊಳ್ಳೋಣ. ಹೈ ಬಿ ಪಿ ಇದ್ದವರು ಇದನ್ನು ಜಾಸ್ತಿ ಅಭ್ಯಾಸ ಮಾಡುವುದು ಬೇಡ. ಆಗಲೇ ಕಪಾಲಭಾತಿಯಲ್ಲಿ ನಾವು ಹೇಗೆ ಸೂಚನೆ ಕೊಟ್ಟಿದ್ದೀವೋ ಅದರ ಪ್ರಕಾರ ಇದು ಕೂಡ ಪರಿಣಾಮಕಾರಿಯಾಗಿರ್ತದೆ. ಶಸ್ತ್ರಚಿಕಿತ್ಸೆ ಮಾಡಿದವರು ಕೂಡ ಮಾಡಲಿಕ್ಕಿಲ್ಲ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವರು ಮಾಡಲಿಕ್ಕಿಲ್ಲ. ಈಗ ಮೂರನೇ ಹಂತಕ್ಕೆ ಸಿದ್ಧರಾಗ್ತೀವಿ. ಎರಡು ಕೈಯಲ್ಲಿ ಆದಿಮುದ್ರೆ. ಸಿದ್ಧ. ಇನ್ನೂ ಸ್ವಲ್ಪ ವೇಗವಾಗಿರುತ್ತದೆ, ಯೋಚಿಸ್ಕೊಳ್ಳೋಣ. ಸಿದ್ಧ, ಕುರು. ಸ್ತಬ. ಎರಡೂ ಕೈಯಲ್ಲಿ ಚಿನ್ಮುದ್ರೆ. ಅಲ್ಲಿಂದ ನಿಧಾನವಾಗಿ ದ್ರೋಣ ಮುದ್ರೆಗೆ ಜೋಡಿಸ್ಕೊಳ್ಳೋಣ ಎರಡೂ ಹಸ್ತಗಳನ್ನು. ಸಂಪೂರ್ಣ ಶರೀರದಲ್ಲಿ ಆಗುತ್ತಿರುವಂತಹ ಸಂವೇದನೆಗಳು, ಕಂಪನಗಳನ್ನು ಅನುಭವಿಸ್ತಾ ಇದ್ದೀವಿ. ಅಗೋಚರ ಶಕ್ತಿಯೊಂದು ಶಿರೋಭಾಗದಿಂದ ಸಂಪೂರ್ಣ ಶರೀರದಲ್ಲಿ ಸಂಚಾರ ಆಗುತ್ತಿರುವಂತಹ ಆ ಪ್ರಾಣಶಕ್ತಿ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಸಂಪೂರ್ಣ ಶರೀರ ಹಗುರ ಆದಂಥ ಅನುಭವ ಆಗ್ತಾ ಇದೆ. ಮನಸ್ಸು ಪ್ರಶಾಂತವಾಗಿದೆ. ಇನ್ನಷ್ಟು ಸಮಯ ಇದೇ ಸ್ಥಿತಿಯಲ್ಲಿ ಮುಂದುವರಿಯೋಣ ಅನ್ನೋ ಅನುಭವ ನಮಗೆ ಆಗ್ತಾ ಇದೆ. ಸಂಪೂರ್ಣ ಶರೀರವನ್ನು ಗಮನಿಸ್ತಾ ಇದ್ದೀವಿ. ನಿರ್ವಾತ ಸ್ಥಿತಿ, ಉಸಿರಾಟ ಮಾಡಬೇಕು ಅಂತ ಅನಿಸ್ತಾನೇ ಇಲ್ಲ. ಆ ಸ್ಥಿತಿಯಲ್ಲಿ ನಾವು ಸಂಪೂರ್ಣ ಶರೀರವನ್ನು ಅಂತರ್ಮುಖವಾಗಿ ಗಮನಿಸ್ಕೊಳ್ಳೋದಕ್ಕೆ ತುಂಬ ಪೂರಕವಾಗಿರುತ್ತದೆ. ಶರೀರದಲ್ಲಿ ಯಾವುದೇ ಚಲನೆ ಇಲ್ಲ. ಸಂಪೂರ್ಣ ಶರೀರವನ್ನು ಗಮನಿಸ್ತಾ ಇದ್ದೀವಿ. ನಮ್ಮ ಶರೀರದಲ್ಲಿರುವಂತಹ ಆ 72,000 ನಾಡಿಗಳು ನಮ್ಮ ಶರೀರದಲ್ಲಿ 114 ಸ್ಥಳಗಳಲ್ಲಿ ಒಂದಕ್ಕೊಂದು ಸಂಧಿಸ್ತವೆ. ಆ ಸಂಧಿಸುವಂಥ ಆ ಸ್ಥಳದಲ್ಲಿ ಪ್ರಾಣಶಕ್ತಿಯ ಸಂಚಯನ ಆಗುತ್ತೆ. ಆ ಪ್ರಾಣಶಕ್ತಿ ಸಂಚಯನ ಆಗಿರುವಂಥ ಅನುಭವ ನಮಗೆ ಆಗ್ತಾ ಇದೆ. ಸಂಪೂರ್ಣ ಶರೀರದಲ್ಲಿ ಆಗುತ್ತಿರುವಂಥ ಆ ಕಂಪನ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಈ ಶಕ್ತಿ ಸಂಚಯನ ಆಗುವಂತಹ ಕೇಂದ್ರ ಸ್ಥಾನವನ್ನು ನಾವು ಶಕ್ತಿ ಕೇಂದ್ರಗಳು ಅಂತ ಕರಿತೀವಿ. ಅದನ್ನೇ ನಾವು ಚಕ್ರಗಳು ಅಂತ ಕರಿತೀವಿ. ನಮಗೆ ಅತಿ ಸುಲಭವಾಗಿ ಗೋಚರ ಆಗುವಂತಹ ಸಪ್ತ ಚಕ್ರಗಳು ಇದರಿಂದ, ಈ ಕ್ರಿಯೆಯಿಂದ ಉದ್ದೀಪನ ಆಗುತ್ತೆ. ಆ ಸಪ್ತ ಚಕ್ರಗಳು ನಮ್ಮ ಶರೀರದ ಬೆನ್ನು ಮೂಳೆಯ ಭಾಗದಲ್ಲಿ ಹಾದು ಹೋಗ್ತವೆ. ನಮ್ಮ ಶರೀರದ ಬೆನ್ನು ಮೂಳೆಯ ಕೆಳಭಾಗದಲ್ಲಿರುವ ಚಕ್ರವೇ ಮೂಲಾಧಾರ ಚಕ್ರ. ಜನನೇಂದ್ರಿಯ ಹಾಗೂ ಗುದದ್ವಾರದ ಮಧ್ಯಭಾಗದ ಇದರ ಕೇಂದ್ರ ಸ್ಥಾನ.
ಅದನ್ನು ನಾವು ಮುಚ್ಚಿದ ಕಣ್ಣುಗಳಿಂದಲೇ ಶರೀರದ ಆ ಕೇಂದ್ರವನ್ನು, ಶಕ್ತಿ ಕೇಂದ್ರವನ್ನು ಒಮ್ಮೆ ಗಮನಿಸ್ತೀವಿ. ಹಾಗೆಯೇ ನಿಧಾನವಾಗಿ ಸ್ವಲ್ಪ ಮೇಲಕ್ಕೆ ಬಂದಾಗ, ಬೆನ್ನು ಮೂಳೆಯ ಭಾಗದಲ್ಲಿ ಬಂದಾಗ, ಜನನೇಂದ್ರದ ಹಿಂಭಾಗದಲ್ಲಿ ಬರುವ 2ನೇ ಚಕ್ರವೇ ಸ್ವಾಧಿಷ್ಠಾನ ಚಕ್ರ. ಅದರಿಂದ ಸ್ವಲ್ಪ ಮೇಲಕ್ಕೆ ಬಂದಾಗ ನಾಭಿಯ ಹಿಂಭಾಗದಲ್ಲಿ ಬರುವಂತಹ ಚಕ್ರ 3ನೇ ಚಕ್ರವೇ ಮಣಿಪುರ ಚಕ್ರ. ಅದರಿಂದ ಮೇಲಕ್ಕೆ ಬಂದಾಗ ಎದೆಯ ಹಿಂಭಾಗದಲ್ಲಿ ಬರುವ ಚಕ್ರವೇ 4ನೇ ಚಕ್ರವೇ ಅನಾಹತ ಚಕ್ರ. ನಮ್ಮ ಕಂಠದ ಹಿಂಭಾಗದಲ್ಲಿ, ಕುತ್ತಿಗೆಯ ಭಾಗದಲ್ಲಿ ಬರುವ ಚಕ್ರವೇ ವಿಶುದ್ಧಿ ಚಕ್ರ. 2 ಹುಬ್ಬುಗಳ ಮಧ್ಯಭಾಗದಲ್ಲಿ ಬರುವಂತಹ ಚಕ್ರವೇ ಆಜ್ಞಾ ಚಕ್ರ. ಹಾಗೆ ಶಿರೋಭಾಗ, ನಿತ್ಯ ಭಾಗದಲ್ಲಿ ಬರುವಂತಹ ಚಕ್ರ ಸಹಸ್ರಾರ ಚಕ್ರ. ಈ ಚಕ್ರಗಳು ನಮ್ಮ ಶರೀರದಲ್ಲಿ ಉದ್ದೀಪನಗೊಂಡಾಗ ನಮ್ಮ ಶರೀರದಲ್ಲಿ ಪಂಚತತ್ವಗಳು ಸಮತ್ವವನ್ನು ಕಾಪಾಡ್ತದೆ. ಅದರಿಂದ ನಮ್ಮ ಶರೀರದ ಆರೋಗ್ಯ ಕಾಪಾಡ್ತದೆ. ಸಂಪೂರ್ಣ ಶರೀರದಲ್ಲಿ ಆ ಶಕ್ತಿ ಸಂಚಯನ ಆಗುವಂಥ ಅನುಭವ ನಾವು ಪಡೀತಾ ಇದ್ದೀವಿ. ಪ್ರತಿ ಚಕ್ರವನ್ನು ಗಮನಿಸ್ಕೊಳ್ತಾ ಮೇಲಕ್ಕೆ ಬಂದಿದ್ದೀವಿ. ಹಾಗೆ ನಿಧಾನವಾಗಿ ಕೆಳಕ್ಕೆ ಹೋಗೋಣ. ಸಹಸ್ರಾರ ಚಕ್ರವನ್ನು ಗಮನಿಸ್ತಾ ಇದ್ದೀವಿ. 1000 ದಳಗಳಿರುವಂತಹ ಸಹಸ್ರಾರ ಚಕ್ರ ಶ್ವೇತವರ್ಣದಲ್ಲಿರ್ತದೆ ಅಥವಾ ಕಡು ನೇರಳೆ ಬಣ್ಣದಲ್ಲಿರ್ತದೆ. ಅಲ್ಲಿಂದ ನಿಧಾನವಾಗಿ ಕೆಳಗೆ ಬಂದಾಗ 2 ಹುಬ್ಬುಗಳ ಮಧ್ಯಭಾಗದಲ್ಲಿರುವಂತಹ ಆಜ್ಞಾ ಚಕ್ರವು ಕಡು ನೀಲಿ ಬಣ್ಣದಿಂದ ಕಂಗೊಳಿಸ್ತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ. 2 ದಳಗಳಿಂದ ಕಂಗೊಳಿಸುವಂಥ ಆಜ್ಞಾ ಚಕ್ರ. ಅಲ್ಲಿಂದ ನಿಧಾನವಾಗಿ ಕೆಳಗೆ ಬರ್ತೀವಿ. ಕಂಠದ ಹಿಂಭಾಗದಲ್ಲಿರುವಂತಹ 14 ದಳಗಳಿಂದ ಕೂಡಿರುವಂತಹ ಆಕಾಶ ನೀಲಿ ಬಣ್ಣದಿಂದ ಕಂಗೊಳಿಸುವಂತಹ ವಿಶುದ್ಧಿ ಚಕ್ರವನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿಂದ ನಿಧಾನವಾಗಿ ಕೆಳಗೆ ಬರ್ತೀವಿ. ಎದೆ ಹಿಂಭಾಗದಲ್ಲಿರುವಂತಹ 12 ದಳಗಳಿಂದ ತಾವರೆ ರೂಪದಲ್ಲಿರುವಂತಹ ಹಸಿರು ಬಣ್ಣದಿಂದ ಕಂಗೊಳಿಸಿರುವಂತಹ ಅನಾಹತ ಚಕ್ರವನ್ನು ಗಮನಿಸೋಣ. ಅಲ್ಲಿಂದ ನಿಧಾನವಾಗಿ ಕೆಳಕ್ಕೆ ಬರೋಣ. ನಾಭಿಯ ಹಿಂಭಾಗದಲ್ಲಿರುವಂತಹ 10 ದಳಗಳ ತಾವರೆ ರೂಪದಲ್ಲಿರುವಂತಹ ಹಳದಿ ಬಣ್ಣದಿಂದ ಕಂಗೊಳಿಸಿರುವ ಮಣಿಪುರ ಚಕ್ರವನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿಂದ ನಿಧಾನವಾಗಿ ಕೆಳಕ್ಕೆ ಬರೋಣ. ಜನನೇಂದ್ರಿಯ ಹಿಂಭಾಗದಲ್ಲಿರುವಂತಹ 6 ದಳಗಳ ಕಮಲದ ರೂಪದಲ್ಲಿರುವಂತಹ ಕಿತ್ತಳೆ ಬಣ್ಣದಿಂದ ಕಂಗೊಳಿಸಿರುವ ಸ್ವಾಧಿಷ್ಠಾನ ಚಕ್ರವನ್ನು ಗಮನಿಸ್ತಾ ಇದ್ದೀವಿ. ಮೊದಲನೇ ಚಕ್ರ ಮೂಲಾಧಾರ ಚಕ್ರ. 4 ದಳಗಳ ಕಮಲದ ರೂಪದಲ್ಲಿರುವಂತಹ ಕೆಂಪು ಬಣ್ಣದಿಂದ ಕಂಗೊಳಿಸಿರುವಂತಹ ಮೂಲಾಧಾರ ಚಕ್ರವನ್ನು ಗಮನಿಸ್ತಾ ಇದ್ದೀವಿ. ಸಂಪೂರ್ಣ ಶರೀರವನ್ನು ಗಮನಿಸೋಣ. ನಮ್ಮ ದೃಷ್ಟಿಯನ್ನು 2 ಹುಬ್ಬುಗಳ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿಕೊಳ್ಳೋಣ. ಮುಂದಿನ ಪ್ರಾಣಾಯಾಮಕ್ಕೆ ಸಿದ್ಧರಾಗೋಣ. ಶೀತಲಿ ಪ್ರಾಣಾಯಾಮ. 2 ಕೈಯಲ್ಲಿ ಚಿನ್ಮುದ್ರೆಯನ್ನು ಅಳವಡಿಸ್ಕೊಳ್ಳೋಣ. 2 ಉಸಿರಾಟದೊಂದಿಗೆ ಜೋಡಿಸ್ಕೊಳ್ಳೋಣ. ಮೊದಲಿಗೆ ಶೀತಲಿ ಪ್ರಾಣಾಯಾಮ. ನಾಲಿಗೆಯನ್ನು ಉದ್ದಕ್ಕೆ ಸುರುಳಿ ಮಾಡಿಕೊಂಡು ಬಾಯಿಂದ ಉಸಿರು ತಗೊಳ್ಳೋದು, ಮೂಗಿಂದ ಹೊರಗೆ ಬಿಡುವಂಥದ್ದು. ಸಿದ್ಧ, ಕುರು. ಸಿತ್ಕಾರಿ. ನಾಲಿಗೆಯನ್ನು ಒಳಮುಖವಾಗಿ ಮಡಚಿಕೊಳ್ಳೋದು, ನಾಲಿಗೆಯ ಅಕ್ಕಪಕ್ಕದಿಂದ ಉಸಿರು ತಗೊಳ್ಳೋದು ಬಾಯಿಯಿಂದ. ಕುರು. ಈಗ ಸದಂತ. ಹಲ್ಲಿನ ಸೆರೆಗಳಿಂದ ಮಧ್ಯದಿಂದ ಉಸಿರು ತಗೊಳ್ಳೋದು, ಮೂಗಿಂದ ಬಿಡುವಂಥದ್ದು. ಸಿದ್ಧ, ಕುರು. ಗಮನಿಸೋಣ. ಸಂಪೂರ್ಣ ಶರೀರ ತಂಪಾಗುತ್ತಿರುವಂತಹ ಅನುಭವವನ್ನು ಪಡ್ಕೋತಾ ಇದ್ದೀವಿ. ಕೊನೆಯ ಪ್ರಾಣಾಯಾಮಕ್ಕೆ ಸಿದ್ಧರಾಗ್ತೀವಿ. ಭ್ರಾಮರಿ ಪ್ರಾಣಾಯಾಮ. 2 ಕೈಯಲ್ಲಿ ಷಣ್ಮುಖಿ ಮುದ್ರೆಯನ್ನು ಜೋಡಿಸ್ಕೋತೀವಿ. ತೋರು ಬೆರಳನ್ನು ಕಣ್ಣಿನ ರೆಪ್ಪೆಯ ಕೆಳಭಾಗದಲ್ಲಿ ಸ್ಥಾಪಿಸ್ತೀವಿ. ಮಧ್ಯದ ಬೆರಳನ್ನು ಮೂಗಿನ ತುದಿ ಭಾಗದಲ್ಲಿ ಯಾವುದೇ ಒತ್ತಡ ಇಲ್ಲದೆ ಸ್ಪರ್ಶ ಮಾಡ್ಕೋತೀವಿ. ಉಂಗುರದ ಬೆರಳನ್ನು ತುಟಿಯ ಮೇಲ್ಭಾಗದಲ್ಲಿ ಸ್ಥಾಪಿಸ್ತೀವಿ, ಈ ಒತ್ತಡ ಇಲ್ಲ. ಕಿರು ಬೆರಳನ್ನು ತುಟಿಯ ಕೆಳಭಾಗದಲ್ಲಿ ಸ್ಥಾಪಿಸ್ತೀವಿ, ಅಲ್ಲಿ ಒತ್ತಡ ಇರೋದಿಲ್ಲ. ಹಾಗೆ ಹೆಬ್ಬೆರಳನ್ನು ಕಿವಿಯ ದ್ವಾರವನ್ನು ಮುಚ್ಚುವ ರೀತಿಯಲ್ಲಿ ಉಪಯೋಗಿಸ್ತೀವಿ. ನಂತರ ಮೂಗಿಂದ ಉಸಿರು ತಗೊಂಡು ಮೂಗಿಂದಲೇ ಮಕಾರವನ್ನು ಉಚ್ಚರಿಸ್ತಾ
3 ಉಸಿರಾಟದೊಂದಿಗೆ ಜೋಡಿಸ್ಕೋತೀವಿ. ಸಿದ್ಧ, ಕುರು. ಪೂರಕ, ಕಣ್ಣುಗಳು ಮುಚ್ಚಿಕೊಂಡೇ ಇರಲಿ. 2 ಕೈಯಲ್ಲಿ ಚಿನ್ಮುದ್ರೆಯನ್ನು ಹೊಳಿಸ್ಕೊಳ್ಳೋಣ. ಅಲ್ಲಿಂದ ಹಸ್ತ ಮುದ್ರೆಯನ್ನು ಜೋಡಿಸ್ಕೊಳ್ಳೋಣ, ದ್ರೋಣ ಮುದ್ರೆಯನ್ನು ಜೋಡಿಸ್ಕೊಳ್ಳೋಣ. 2 ಹಸ್ತಗಳನ್ನು ಮಂಡಿ ಮೇಲೆ ಕೆಳಮುಖವಾಗಿ ಸ್ಥಾಪಿಸುವುದು. ಬೆನ್ನು ಕತ್ತು ನೇರವಾಗಿದೆ. ಮುಖದ ಭಾಗ ತಂಪಾಗುತ್ತಿರುವಂಥ ಅನುಭವ ಆಗ್ತಾ ಇದೆ. ಸಂಪೂರ್ಣ ಶರೀರವನ್ನು ಗಮನಿಸೋಣ. ಈ ಭ್ರಾಮರಿ ಪ್ರಾಣಾಯಾಮದಿಂದ ಈಗಿರುವಂತಹ ಪರಿಸ್ಥಿತಿ ಕೋವಿಡ್-19 ಏನಿದೆಯೋ ಅದರಿಂದ ತೊಂದರೆಗೆ ಒಳಗಾಗುತ್ತಿರುವಂಥ ಈ ಪರಿಸ್ಥಿತಿಯಲ್ಲಿ ಈ ಭ್ರಾಮರಿ ಪ್ರಾಣಾಯಾಮ ತುಂಬ ಪ್ರಯೋಜನವನ್ನು ಕೊಡ್ತಾ ಇದೆ. ನಿತ್ಯ ಅಭ್ಯಾಸದಲ್ಲಿ ಇದನ್ನು ಜೋಡಿಸ್ಕೊಂಡಷ್ಟು ಇದರ ಪರಿಣಾಮವನ್ನು ನಾವು ಪಡೆದುಕೊಳ್ಬಹುದಾಗಿದೆ. ಸಂಪೂರ್ಣ ಶರೀರವನ್ನು ಗಮನಿಸ್ತಾ ಇದ್ದೀವಿ. ಸಂಪೂರ್ಣ ಶರೀರದಲ್ಲಿ ಉಂಟಾಗುತ್ತಿರುವಂತಹ ಸಂವೇದನೆಗಳನ್ನು ಗಮನಿಸ್ತಾ ಇದ್ದೀವಿ. ಸಹಜವಾದ ಉಸಿರಾಟ ನಡೀತಾ ಇದೆ. ನಾವು ಪಡ್ಕೊಂಡಿರುವಂಥ ಆ ಪ್ರಾಣಶಕ್ತಿ ಸಂಪೂರ್ಣ ಶರೀರದಲ್ಲಿ ಸಂಚಾರಗೊಂಡು ಶರೀರ ಹಗುರ ಆಗಿರುವಂಥ ಅನುಭವ ಆಗ್ತಾ ಇದೆ. ಮನಸ್ಸು ಪ್ರಶಾಂತವಾಗಿದೆ. ಇನ್ನಷ್ಟು ಸಮಯ ಇದೇ ಸ್ಥಿತಿಯಲ್ಲಿ ಹೀಗೆ ಕೂತ್ಕೊಳ್ಳೋಣ ಅನ್ನುವ ಅನುಭವ ಆಗ್ತಾ ಇದೆ. ಹಾಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಶರೀರದ ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಕೇಳಿ ಬರ್ತಿರುವಂತಹ ಎಲ್ಲ ಶಬ್ದಗಳನ್ನು ಕ್ರಿಯೆಗಳನ್ನು ಗಮನಿಸುವಂತಹ ಪ್ರಯತ್ನ ಮಾಡೋಣ. ನಮ್ಮಿಂದ ಪ್ರತಿಕ್ರಿಯೆ ಬೇಡ, ಎಲ್ಲವನ್ನು ಕೂಡ ಆಲಿಸೋಣ. ಹಾಗೆ ನಿಧಾನವಾಗಿ ನಮ್ಮ ಶರೀರದ ಒಳಗೆ ಬರೋಣ. ಅಂತರ್ಮುಖವಾಗಿ ಒಮ್ಮೆ ಗಮನಿಸೋಣ. ಅಂತರ್ಮುಖವಾಗಿ ಮತ್ತು ಬಾಹ್ಯಮುಖವಾಗಿ ಏಕಕಾಲದಲ್ಲಿ ಗಮನಿಸುವಂತಹ ಪ್ರಯತ್ನ ಮಾಡ್ಕೊಳ್ಳೋಣ. ಆ ಪ್ರಕೃತಿಯೊಟ್ಟಿಗೆ ನಾವಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿಂದ ನಿಧಾನವಾಗಿ 2 ಹಸ್ತಗಳನ್ನು ಉಜ್ಜಿಕೊಳ್ಳೋಣ. ಉಂಟಾದ ಶಾಖವನ್ನು ಕಣ್ಣರೆಪ್ಪೆ ಮೇಲೆ ಜೋಡಿಸ್ಕೊಳ್ಳೋಣ. ಕಣ್ಣಿಗೆ ಕಾಣುತ್ತಿರುವ ಬಣ್ಣದ ಚಿತ್ತಾರವನ್ನು ಗಮನಿಸೋಣ. ಬದಲಾಗುತ್ತಿರುವಂತಹ ಆ ಬಣ್ಣದ ಚಿತ್ತಾರವನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಮ್ಮೆ 2 ಕೈಗಳನ್ನು ಉಜ್ಜಿಕೊಳ್ಳೋಣ. ನಂತರ 2 ಹಸ್ತಗಳನ್ನು ಕಣ್ಣರೆಪ್ಪೆಯ ಮೇಲೆ ಸ್ಥಾಪಿಸೋಣ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡಿಕೊಳ್ಳೋಣ. ಹೊರಗಿನ ಬೆಳಕಿಗೆ ನಮ್ಮ ಕಣ್ಣುಗಳನ್ನು ಉಜ್ಜಿಕೊಳ್ಳೋಣ. ಕೈಗಳನ್ನು ಕೆಳಗಿಸಿಕೊಳ್ಳೋಣ. 2 ಕೈಯಲ್ಲಿ ನಮಸ್ಕಾರ ಮುದ್ರೆಯನ್ನು ಜೋಡಿಸ್ಕೊಳ್ಳೋಣ. ನಮಗೆ ಯೋಗ ವಿದ್ಯೆಯನ್ನು ಕಲಿಸಿದ ಗುರು ಪತಂಜಲಿ ಮುನಿಗೆ ವಂದಿಸೋಸ್ಕರ ಯೋಗ ಮಂತ್ರವನ್ನು ಎಲ್ಲರ ಜೊತೆಯಾಗಿ ಪಡಿಸೋಣ. ಲಘು ಓಂಕಾರದೊಂದಿಗೆ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಭ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ
ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇಷ್ಟರವರೆಗೆ 19ನೇ ದಿನದ ಈ ಸಂಚಿಕೆಯ ಅಭ್ಯಾಸವನ್ನು ತಾವೆಲ್ಲರೂ ಮಾಡಿದ್ದೀರಿ. ವಿಶೇಷವಾಗಿ ಈ ಸಂಚಿಕೆಯಲ್ಲಿ ಈಗಿನ ಕೊರೋನಾದ ಈ ಸಂದರ್ಭದ ಪ್ರಾಣಾಯಾಮದ ಅಭ್ಯಾಸವನ್ನು ನಿಮಗೆ ಮನಮುಟ್ಟುವ ರೀತಿಯಲ್ಲಿ ಇಬ್ಬರು ಸಹಶಿಕ್ಷರೊಂದಿಗೆ ಅಭ್ಯಾಸವನ್ನು ಕೂಡ ಮಾಡಿದ್ದಾರೆ. ಈ ಅವಧಿಯನ್ನು ಮಾಡಿದಂತಹ ಶ್ರೀಯುತ ಶಿವಾನಂದಣ್ಣ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇವರ ಜೊತೆ ಸಹಕರಿಸಿದಂತಹ ಶ್ರೀ ಹರೀಶ್ ಅಣ್ಣ ಹಾಗೂ ಅನುಪಮಕ್ಕ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಿರಂತರವಾಗಿ ತಮ್ಮ ಬಿಡುವಿನ ಸಮಯದಲ್ಲಿ ಇವತ್ತು ಶಿವಾನಂದ ಹೇಳಿದಂಥ ಆ ಅಭ್ಯಾಸವನ್ನು ಮಾಡಿದರೆ ಯಾವ ಆಮ್ಲಜನಕದ ಕೊರತೆಯಿಂದ ಇವತ್ತು ಎಲ್ಲರೂ ಆ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದೀರಿ, ಅದಕ್ಕೆ ಪ್ರಾಣಾಯಾಮ ಬಹಳ ಮುಖ್ಯವಾದಂಥ ಅಭ್ಯಾಸ ತಮಗೆಲ್ಲರೂ ಗೊತ್ತಿದೆ. ನಿರಂತರವಾಗಿ ಅಭ್ಯಾಸವನ್ನು ಮಾಡುತ್ತಾ ನಾಳೆಯ ತರಗತಿಗೆ ಸಿದ್ಧರಾಗೋಣ. ಅಭ್ಯಾಸದಲ್ಲಿ ತೊಡಗಿದಂಥ ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಿ ಓಂ. ಲೋಕ ಸಮಸ್ತಃ ಸುಖಿನೋ ಭವಂತು. ಇವತ್ತಿನ ಈ ಒಂದು ಅವಧಿಯನ್ನು ತಾಯಿ ಭಾರತ ಮಾತೆಯ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ವಂದನೆಗಳು.